ಪ್ರೇಯರ್ ಸ್ಟಾರ್ಟ್ ಮಾಡಿ ಮಾತಾಜಿ. ಪ್ರೇಯರ್ ಇಲ್ಲ, ಒಂದು ನಿಮಿಷ ಉಂಟು. ಶ್ರೀಕುಮಾರ್ 98 90 ಹಾಕಿದಿರಿ ಪೇಜ್. ಒಂದು ನಿಮಿಷ. ಬಂತು ಸ್ಕ್ರೀನ್? ಬಂದು ಹೋಯ್ತು. ನಾನು ತೆಗ್ದದ್ದು ಬರ್ಲಿಲ್ಲ ಅಂತೇಳಿ. ಬಂತು. ಲಾಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಅದು ಅಡ್ಡ ಬರ್ತದೆ. ಅದು ತೆಗಿತೇನೆ ನಾನು. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದಂತಹ ಲೀಲಾಮೃತ ತರಗತಿಗೆ ಹಾಜರಾಗಿರುವಂತಹ ಎಲ್ಲಾ ಭಕ್ತ ವೃಂದದವರಿಗೆ ಸ್ವಾಗತ, ಸುಸ್ವಾಗತ. ಮಂಗಳೂರು ಇಸ್ಕಾನ್ ಅಧ್ಯಕ್ಷರಾದಂತಹ ನಾಮನಿಷ್ಠ ಪ್ರಭುಜಿ ಹಾಗೂ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ರಾಧಾ ಗೋವಿಂದರಿಗೆ ವಂದಿಸುತ್ತಾ, ಶೀಲಾ ಪ್ರಭುಪಾದರಿಗೆ ವಂದಿಸುತ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಮೊದಲಿಗೆ ಪ್ರಾರ್ಥನೆ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗರ ಜಾತಂ ಸಾಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧಿ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಈ ಸಂಜೆ ಹೊತ್ತಿಗೆ ತರಗತಿಗೆ ಹಾಜರಾಗಿರುವ ಎಲ್ಲ ಭಕ್ತ ವೃಂದದವರಿಗೂ ಸ್ವಾಗತ, ಸ್ವಾಗತ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಕ್ರೀನ್ ಬಂತಲ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಇಲ್ಲ, ಹರೇ ಕೃಷ್ಣ ಬಂದಿಲ್ಲ. ಹರೇ ಕೃಷ್ಣ ಮಾತಾಜಿ. ಇಲ್ಲ, ಬಂದಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಹೋಯ್ತು. ಇವಾಗ ಸ್ಕ್ರೀನ್ ಬಂತು. ಬಂತ ನಿಮಗೆ? ನಿಮ್ದು ನಿಮ್ ಫೋಟೋ ಮಾತ್ರ ಬಂತ. ಇಲ್ಲ, ನಡುವೆ ಅದು ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಏನೋ ಒತ್ಲಿಕ್ಕೆ ಹೋಗಿ ಏನೋ ಆಯ್ತು. ಒಂದ್ ನಿಮಿಷ. ಇನ್ನೂರ 90. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಬಂದಿದೆ. ಹಾ, ಈಗ ಬಂತು ಮಾತಾಜಿ. ಮಾಡ್ತೇನೆ ಒಂದ್ ನಿಮಿಷ. ಅಲ್ಲ, ಇವಾಗ ಬಂತು. ಓಕೆ ಓಕೆ. ಸ್ಕ್ರೋಲ್ ಆಗ್ಬೇಕು. 98. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. 98. ಸಾಕಲ್ಲ ದೊಡ್ಡದು? ಸಾಕು. ಓಕೆ, ನೆಕ್ಸ್ಟ್ ಯಾರು ಓದ್ಲಿಕ್ಕೆ ನೋಡೋಣ. 98 ಹಾಕಿ ಮಾತಾಜಿ. 98 ಅದು ಭಗವದ್ಗೀತೆ, ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಅಲ್ಲ, ಇದು 90 ಬಂದಿದೆ. 90. ಮಾತಾಜಿ ನಿಮ್ಗೆಲ್ಲ ಬಂದಿದಾ?
90 ಪೇಜ್ ನಂಬರ್ ಬಂದಿದೆ ಮಾತಾಜಿ. 90 ಬಂದಿದೆ. ಪೇಜ್ ನಂಬರ್ 90 ಫುಲ್ ಬಂದಿರಾ? ಸ್ಕ್ರೀನ್ ಶೇರ್ ಆಗಿಲ್ಲ ಮಾತಾಜಿ, ಫುಲ್ ಸ್ಕ್ರೀನ್ ಶೇರ್ ಆಗಿಲ್ಲ. ಓಕೆ ಹೌದು ಓಕೆ. ಮಾತಾಜಿ, ಒಂದು 290 ಸಣ್ಣ ಅಂತ ಕಾಣ್ತಿದೆ. ಬಂದಿದೆ ಮಾತಾಜಿ. ನೀವು ಎಕ್ಸ್ಪಾಂಡ್ ಮಾಡ್ಕೊಳ್ಳಿ, ನಿಮ್ಗೆ ಆಗ್ತದೆ ನೋಡಿ. ನೋಡಿ ಈಗ ಬಂತಾ? ಹಾ ಬಂತು ಮಾತಾಜಿ. ಹೌದು, ಈಗ ಬಂತು ಮಾತಾಜಿ. ಈಗ ಬಂತು. ನೀವು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಓದುವವರು. ಯಾರು ಓದ್ತೀರಿ? 198. ಉಷಾ, ಒಂದ್ ನಿಮಿಷ. ಶ್ರುತಿ SJ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ಘಟನೆಯಿಂದ ಅಲ್ವಾ ಮಾತಾಜಿ? ಅಲ್ಲಿಂದ ಅಲ್ಲ ಭಗವದ್ಗೀತೆ ಅಲ್ಲಿಂದ ಲಾಸ್ಟ್ ಒಂದೆರಡು ಲೈನ್. ಭಗವದ್ಗೀತೆಯ ಅನುವಾದ ಮತ್ತು ವ್ಯಾಖ್ಯಾನವನ್ನು ಆದಷ್ಟು ಬೇಗ ಮುಗಿಸಿ ಪ್ರಕಟಿಸುವುದು ಪ್ರಭುಪಾದರ ಪ್ರಮುಖ ಕಾಳಜಿಗಳಲ್ಲಿ ಒಂದಾಗಿತ್ತು. ಈ ಮಧ್ಯೆ ನಡೆದ ಒಂದು ಘಟನೆಯಿಂದ ಅವರು ತಮ್ಮ ಬರಹದ ಕೆಲಸವನ್ನು ಹೆಚ್ಚಿಸಲು ಸಾಧ್ಯವಾಯಿತು. ಅನಿರೀಕ್ಷಿತವಾಗಿ ನೀಲ್ ಎಂಬ ಹುಡುಗನೊಬ್ಬ ಬಂದ. ಆತ ತನ್ನ ಅಧ್ಯಯನ ವಿಶೇಷ ಕೆಲಸದ ಮೇಲೆ ಆಂಟಿಯೋಕ್ ಕಾಲೇಜಿನಿಂದ ಬಂದ ವಿದ್ಯಾರ್ಥಿ. ಆತ ಸ್ವಾಮಿ ಭಕ್ತಿ ವೇದಾಂತರ ಆಶ್ರಮದಲ್ಲಿ ಒಂದು ನಿರ್ದಿಷ್ಟ ಅವಧಿಯವರೆಗೆ ಕೆಲಸ ಮಾಡಲು ಶಾಲೆಯ ಸಮ್ಮತಿಯನ್ನು ಪಡೆದಿದ್ದ. ಆತ ಆಶ್ರಮದ ಬಗ್ಗೆ ಪತ್ರಿಕೆಗಳ ಮೂಲಕ ತಿಳಿದುಕೊಂಡಿದ್ದ. ತಾನು ಒಳ್ಳೆಯ ಬೆರಳಚ್ಚುಗಾರನೆಂದು, ಅದು ಸ್ವಾಮಿಯವರಿಗೆ ಸಹಾಯಕವಾಗಬಹುದೆಂದು ನೀಲ್ ಹೇಳಿದನು. ಪ್ರಭುಪಾದರು ಇದನ್ನು ಕೃಷ್ಣನ ಅನುಗ್ರಹವೆಂದೇ ಪರಿಗಣಿಸಿದರು. ಕೂಡಲೇ ಅವರು ಮಾತನಾಡಿದ್ದನ್ನು ದಾಖಲಿಸುವ ಯಂತ್ರವನ್ನು ಬಾಡಿಗೆಗೆ ತಂದು ಧ್ವನಿ ಸುರುಳಿಯಲ್ಲಿ ಧ್ವನಿ ಮುದ್ರಿಸತೊಡಗಿದರು. ಹಯಗ್ರೀವನು ವಿದ್ಯುತ್ ಚಾಲಿತ ಬೆರಳಚ್ಚು ಯಂತ್ರವನ್ನು ಅವರಿಗೆ ಕೊಟ್ಟಿದ್ದ. ಸ್ವಾಮೀಜಿಯ ಎದುರುಗಡೆ ಕೊಠಡಿಯಲ್ಲಿ ನೀಲ್ ದಿನಕ್ಕೆ 8 ಗಂಟೆಗಳ ಕಾಲ ಬೆರಳಚ್ಚು ಕೆಲಸ ಮಾಡಲು ತೊಡಗಿದನು. ಇದು ಪ್ರಭುಪಾದರಿಗೆ ಸ್ಫೂರ್ತಿ ನೀಡಿತು ಹಾಗೂ ಹೆಚ್ಚು ಕೆಲಸ ಮಾಡಲು ಉತ್ತೇಜಿಸಿತು. ಅವರು ತಮ್ಮ ಭಗವದ್ಗೀತಾ ಯಥಾರೂಪ ಎಂಬ ಗ್ರಂಥದ ರಚನಾ ಕಾರ್ಯವನ್ನು ಶೀಘ್ರವಾಗಿ, ಕೆಲವೊಮ್ಮೆ ಹಗಲು ರಾತ್ರಿ ಮಾಡಿದರು. 5 ತಿಂಗಳ ಹಿಂದೆಯೇ ಅವರು ಇಸ್ಕಾನ್ ಸ್ಥಾಪಿಸಿದರು. ಆದರೆ ಈಗಲೂ ಅವರು ತಮ್ಮ ತರಗತಿಗಳಲ್ಲಿ ಡಾಕ್ಟರ್ ರಾಧಾಕೃಷ್ಣನರ ಭಗವದ್ಗೀತೆಯ ಅನುವಾದವನ್ನೇ ಓದುತ್ತಿದ್ದರು. ಆದರೆ ಮುಂದೆ ಭಗವದ್ಗೀತಾ ಯಥಾರೂಪ ಪ್ರಕಟವಾಗುತ್ತದೆ. ಅದು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಅತ್ಯಂತ ಪ್ರಮುಖವಾಗುತ್ತದೆ. ಕೊನೆಗೂ ಅಲ್ಲಿ ಪರಂಪರಾಗತ ಗೀತಾ ಮಾತಾಜಿ ಸ್ವಲ್ಪ ಮೈಲ್ ಮಾಡಿ ಮಾತಾಜಿ ಆವೃತ್ತಿಯೊಂದು ಇರುತ್ತದೆ ಎಂದು ಅವರು ಶಿಷ್ಯರಿಗೆ ಹೇಳಿದರು. ಸ್ವಾಮೀಜಿ ಏನೆಲ್ಲ ಹೇಳಿದರೋ ಅಥವಾ ಮಾಡಿದರೋ ಅದನ್ನು ತಿಳಿಯಲು ಅವರ ಶಿಷ್ಯರು ಬಯಸಿದರು. ಕ್ರಮೇಣ ಅವರಿಗೆ ಸ್ವಾಮೀಜಿಯವರಲ್ಲಿ ವಿಶ್ವಾಸ ಹಾಗೂ ಭಕ್ತಿ ಹೆಚ್ಚಿತು. ಶಿಷ್ಯರು ಅವರನ್ನು ದೇವರ ಪ್ರತಿನಿಧಿ ಎಂದು ಸ್ವೀಕರಿಸಿದರು. ಅವರ ಕಾರ್ಯವನ್ನು ಮತ್ತು ಮಾತನ್ನು ಪರತಮವೆಂದು ಭಾವಿಸಿದರು. ಶಿಷ್ಯರಲ್ಲೊಬ್ಬ ಅವರೊಡನೆ ಒಂಟಿಯಾಗಿ ಸ್ವಲ್ಪ ಹೊತ್ತು ಇದ್ದಲ್ಲಿ ಆಮೇಲೆ ಉಳಿದವರೆಲ್ಲ ಅವನ ಸುತ್ತ ಸೇರಿ ನಡೆದ ಸಂಗತಿ, ಮಾತುಕತೆಗಳ ಪ್ರತಿಯೊಂದು ವಿವರವನ್ನು ತಿಳಿದುಕೊಳ್ಳುತ್ತಿದ್ದರು. ಇದು ಕೃಷ್ಣ ಪ್ರಜ್ಞೆ. ಸ್ವಾಮೀಜಿ ಏನು ಹೇಳಿದರು ಅಥವಾ ಮಾಡಿದರು ಎನ್ನುವುದಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಯದುರಾಣಿ ನಿರ್ವಂಚನೆಯಿಂದ ಇದ್ದಳು. ಒಂದು ದಿನ ಯದುರಾಣಿಯು ನೆಲದ ಮೇಲೆ ಬೀಳಿಸಿದ್ದ ಸಣ್ಣ ಮೊಳೆಯನ್ನು ಪ್ರಭುಪಾದರು ತುಳಿದರು. ಅದು ಸದ್ಗುರುವಿಗೆ ಎಸಗಿದ ಗಂಭೀರ ಅಪರಾಧ ಎನ್ನುವುದು ಆಕೆಗೆ ಗೊತ್ತಿತ್ತು. ಆದರೂ ಪ್ರಭುಪಾದರು ತಮ್ಮ ಅಲೌಕಿಕ ಪ್ರಜ್ಞೆಯನ್ನು ಹೇಗೆ ಪ್ರದರ್ಶಿಸಿದರು ಎನ್ನುವುದು ಆ ಘಟನೆಯ ಪ್ರಮುಖ ಮಹತ್ವವನ್ನು ತೋರಿತು. ಅವರು ಮೌನವಾಗಿ, ಉದ್ವೇಗರಹಿತರಾಗಿ ಕೆಳಗೆ ಹೋಗಿ ಯಾವ ಕೂಗಾಟವಿಲ್ಲದೆ ಆ ಮೊಳೆಯನ್ನು ತಮ್ಮ ಪಾದದಿಂದ ಎಳೆದು ತೆಗೆದರು. ಅವಳು ಒಮ್ಮೆ ಸ್ವಾಮೀಜಿಯವರು ತಲೆಯ ಮೇಲೂ ಭಾಗಕ್ಕಿದ್ದ ಬರೆಯುವ ಮನೆಯ ಹಿಂಬದಿಯಲ್ಲಿ ಚಿತ್ರವೊಂದನ್ನು ಅಂಟಿಸುತ್ತಿದ್ದಳು. ಅವರು ಕುಳಿತುಕೊಳ್ಳುತ್ತಿದ್ದ ಚಾಪೆಯನ್ನು ಆಕೆ ಆಕಸ್ಮಿಕವಾಗಿ ತುಳಿದಳು. ನಾನು ತಪ್ಪು ಮಾಡಿದ್ದೇನೆ ಎಂದು ಆಕೆ ಕೇಳಿದಳು. ಸ್ವಾಮೀಜಿ ಉತ್ತರಿಸಿದರು, ಇಲ್ಲ, ಸೇವೆಗೋಸ್ಕರ ನೀನು ನನ್ನ ತಲೆಯ ಮೇಲೆ ಕೂಡ ನಿಲ್ಲಬಹುದು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರಂದ್ರೆ, ಅವರದ್ದು ಅನುವಾದ ಮತ್ತೆ ವ್ಯಾಖ್ಯಾನ ಮಾಡುವಂತದ್ದು ಭಗವದ್ಗೀತೆ, ಭಾಗವತ ಇದೆಲ್ಲ ಬೇಗ ಬೇಗ ಪ್ರಕಟಿಸಬೇಕು ಅನ್ನೋದು ಅವ್ರದ್ದು ಕಾಳಜಿ ಆಗಿರ್ತದೆ. ಆಗ ಅವರಿಗೆ ತುಂಬಾ ಕಷ್ಟ ಇರ್ತದೆ ಮಾಡ್ಲಿಕ್ಕೆ, ತುಂಬಾ ಸಮಯವೂ ಇರುವುದಿಲ್ಲ, ಮತ್ತೆ ಅವರಲ್ಲಿ ಬೇಕಾದ ವಸ್ತುಗಳೆಲ್ಲ ಇರುವುದಿಲ್ಲ. ಆ ಟೈಮಲ್ಲಿ ಒಬ್ಬ ಹುಡುಗ ಬರ್ತಾನೆ, ನೀಲ್ ಅಂತ ಹೇಳ್ಕೊಂಡು. ಅವನು ಒಂದು ಕಾಲೇಜ್ ಹುಡುಗ. ಅವನು ಕಾಲೇಜಲ್ಲಿ ಪರ್ಮಿಷನ್ ತಗೊಳ್ತಾನೆ, ನಾನು ಸ್ವಲ್ಪ ಸಮಯ ಇವರ ಇದ್ರಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ. ಅವರು ಒಪ್ಪಿಗೆ ಕೊಡ್ತಾರೆ.
ಇಲ್ಲಿ ಪ್ರಭುಪಾದರಿಗೆ ಈ ಹುಡುಗ ಬಂದು ಕೇಳ್ತಾನೆ, ಇವರ ವಿಷಯವನ್ನೆಲ್ಲ ಅವನು ಮೊದ್ಲೇ ತಿಳ್ಕೊಂಡಿದ್ದಾನೆ. ಅಂದ್ರೆ ಆಶ್ರಮದಲ್ಲಿ ಪ್ರಭುಪಾದರು ಇರುವಂತಹದ್ದು, ಇವರ ಬಗ್ಗೆ ಎಲ್ಲ ಅವನು ಮೊದ್ಲೇ ಪತ್ರಿಕೆಗಳ ಮೂಲಕ ಎಲ್ಲ ತಿಳ್ಕೊಂಡಿರ್ತಾನೆ. ಹಾಗೆ ಬಂದು ಪ್ರಭುಪಾದರ ಹತ್ರ ಹೇಳ್ತಾನೆ, ನಾನು ಒಳ್ಳೆಯ ಟೈಪ್ ರೈಟರ್ ಆಗಿದ್ದೇನೆ, ನಾ ಟೈಪ್ ಮಾಡ್ತೇನೆ ಅಂತ. ಅವರಿಗೆ ತುಂಬಾ ಖುಷಿ ಆಗ್ತದೆ, ಇದು ಕೃಷ್ಣನೇ ಕಳಿಸಿರ್ಬೇಕು ನನ್ನ ಈ ಕೆಲಸಕ್ಕೆ ಸಹಾಯ ಆಗ್ಲಿ ಅಂತ ಹೇಳ್ಕೊಂಡು ಬೇಗ ಬೇಗ ಅವರಿಗೆ ಇದು ಪುಸ್ತಕಗಳನ್ನೆಲ್ಲ ಅನುವಾದ ಮಾಡಿ ಇದು ಮಾಡ್ಬೋದು ಅಂತ ತುಂಬಾ ಖುಷಿ ಆಗ್ತದೆ. ಆಗ ಏನ್ ಮಾಡ್ತಾರೆ ಅವರು, ರೆಡಿ ಮಾಡ್ತಾರೆ ಎಲ್ಲ ಇದು ಮಾಡ್ಲಿಕ್ಕೆ, ಟೈಪ್ ಮಾಡ್ಲಿಕ್ಕೆಲ್ಲ ಅವರು ರೆಡಿ ಮಾಡ್ತಾರೆ. ಆಗ ವಿದ್ಯುತ್ ಚಾಲಿತ ಯಂತ್ರವನ್ನು ಒಂದು ಕೊಡ್ತಾನೆ, ಹಯಗ್ರೀವ ಅಂತ ಹೇಳುವ ಟೈಪ್ ರೈಟರ್ ಅನ್ನು ಕೊಡ್ತಾನೆ. ಬೆರಳಚ್ಚು ಅಂದ್ರೆ ಟೈಪ್ ರೈಟಿಂಗ್, ಅದನ್ನ ತಕೊಳ್ತಾರೆ. ನೀಲ್ ಏನ್ ಮಾಡ್ತಾನೆ, ಅದನ್ನ ತಕೊಂಡು ಪ್ರಭುಪಾದರು ಏನೇನು ಅನುವಾದ ಮಾಡಿದ್ದಾರೆ ಅದನ್ನೆಲ್ಲವನ್ನು ದಿನಕ್ಕೆ 8 ಗಂಟೆಗಳ ಕಾಲ ಆ ಕೋಣೆಯಲ್ಲಿ ಕೂತ್ಕೊಂಡು ಎಲ್ಲವನ್ನು ಏನ್ ಮಾಡ್ತಾನೆ ಅವನು ಟೈಪ್ ಮಾಡ್ತಾ ಇರ್ತಾನೆ. ಹಾಗೆ ಪ್ರಭುಪಾದರಿಗೆ ತುಂಬಾ ಖುಷಿ, ಸ್ಫೂರ್ತಿ ಬರ್ತದೆ ಅವನು ಮಾಡುವ ಕೆಲಸ ನೋಡಿ. ಹಾಗೆ ಅವರಿಗೆ ಬೇಗ ಬೇಗ ಅದನ್ನು ಅನುವಾದ ಮಾಡ್ಲಿಕ್ಕೆ ಕೂಡ ಇಂಟ್ರೆಸ್ಟ್ ಬರ್ತದೆ. ಭಗವದ್ಗೀತೆ ಯಥಾರೂಪ ಎಂಬ ಗ್ರಂಥ ರಚನಾ ಕಾರ್ಯವನ್ನು ಶೀಘ್ರವಾಗಿ ಕೆಲವೊಮ್ಮೆ ಹಗಲು ರಾತ್ರಿ ಮಾಡ್ತಾರೆ ಪ್ರಭುಪಾದರು. 5 ತಿಂಗಳ ಹಿಂದೆ ಅವರು ಇಸ್ಕಾನ್ ಸ್ಥಾಪಿಸಿದರು. ಈಗಲೂ ಅವರು ತಮ್ಮ ತರಗತಿಗಳಲ್ಲಿ ಡಾಕ್ಟರ್ ರಾಧಾಕೃಷ್ಣರ ಪುಸ್ತಕಗಳನ್ನೇ ಓದ್ತಿದ್ರಂತೆ ಪ್ರಭುಪಾದರು. ಅಂದ್ರೆ ಅವರದ್ದು ಪುಸ್ತಕ ಇನ್ನೂ ರೆಡಿ ಆಗಿರ್ಲಿಲ್ಲ. ರಾಧಾಕೃಷ್ಣರ ಪುಸ್ತಕ ಭಗವದ್ಗೀತೆಯನ್ನು ಅವರ ಅನುವಾದವನ್ನು ಓದ್ತಾ ಇದ್ರು. ಹಾಗೆ ಭಗವದ್ಗೀತೆ ಯಥಾರೂಪ ಪ್ರಕಟವಾಗುತ್ತದೆ. ಅದು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಅತ್ಯಂತ ಪ್ರಮುಖವಾದುದಾಗುತ್ತದೆ. ಅಂದ್ರೆ ಇನ್ನು ಅವರದ್ದು ಪ್ರಕಟ ಆಗ್ತದೆ, ತಾವು ಬರೆದದ್ದು. ಆಗ ಕೃಷ್ಣ ಪ್ರಜ್ಞೆ ಮಾಡ್ಲಿಕ್ಕೆ ಇದು ತುಂಬಾ ಅನುಕೂಲ ಆಗ್ತದೆ. ಕೊನೆಗೂ ಅಲ್ಲಿ ಪರಂಪರಾಗತ ಗೀತ ಆವೃತ್ತಿಯೊಂದು ಇರುತ್ತದೆ ಎಂದು ಅವರ ಶಿಷ್ಯರಿಗೆ ಹೇಳಿದರು. ಅಂದ್ರೆ ಪರಂಪರಾಗತವಾಗಿ ಬಂದಂತಹ ಈ ಗೀತೆ ಅಲ್ಲಿ ಈಗ ಪುನಃ ನಮ್ಮಲ್ಲಿ ಸ್ಥಾಪಿತ ಆಗ್ತದೆ. ಅಂದ್ರೆ ಇವರ ಮುಖಾಂತರ ಬೇಗ ಬೇಗ ಅನುವಾದ ಆಗಿ ಬರ್ತದೆ ಅಂತ ಹೇಳ್ತಾರೆ. ಸ್ವಾಮೀಜಿ ಏನೆಲ್ಲ ಹೇಳಿದ್ರು ಅಥವಾ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಈ ಶಿಷ್ಯರು ಏನ್ ಮಾಡ್ತಾರೆ, ಬಯಸ್ತಾರೆ. ಕ್ರಮೇಣ ಅವರಿಗೆ ಸ್ವಾಮೀಜಿ ಅವರಲ್ಲಿ ವಿಶ್ವಾಸ ಬರ್ತದೆ, ಭಕ್ತಿ ಬರ್ತದೆ. ಶಿಷ್ಯರು ಅವರನ್ನು ದೇವರ ಪ್ರತಿನಿಧಿ ಎಂದು ಸ್ವೀಕಾರ ಮಾಡ್ತಾರೆ. ಎಲ್ಲರೂ ಕೂಡ ಪ್ರಭುಪಾದರನ್ನು ದೇವರ ಪ್ರತಿನಿಧಿ ಅಂತ ಭಾವಿಸ್ತಾರೆ. ಆ ಕಾರ್ಯವನ್ನು ಮತ್ತು ಮಾತನ್ನು ಪರಮತಮವೆಂದು ಭಾವಿಸ್ತಾರೆ. ಅವರು ಏನ್ ಹೇಳ್ತಾರೆ ಅದೇ ಶ್ರೇಷ್ಠ ಅಂತ ಅವರು ಭಾವಿಸ್ತಾರೆ. ಮತ್ತೆ ಅವರ ಶಿಷ್ಯರಲ್ಲೊಬ್ಬ ಅವರೊಡನೆ ಒಂಟಿಯಾಗಿ ಸ್ವಲ್ಪ ಹೊತ್ತು ಇದ್ದಲ್ಲಿ ಆಮೇಲೆ ಉಳಿದವರೆಲ್ಲ ಏನ್ ಮಾಡ್ತಾರೆ, ಸುತ್ತು ಸೇರಿ ಅಲ್ಲಿ ಏನೇನ್ ಆಯ್ತು, ಏನ್ ಹೇಳ್ತಾರೆ ಪ್ರಭುಪಾದರು, ಯಾವ ಸಂಗತಿ ನಡೀತು, ಅದನ್ನೆಲ್ಲ ಅವರು ತಿಳಿದುಕೊಳ್ತಾರೆ. ಇದೇ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಅಂದ್ರೆ ಗುರು ಹೇಳಿದ್ದನ್ನು ನಾವು ಕೇಳಿ ಅದನ್ನು ತಿಳ್ಕೊಂಡು ಅವರೆಲ್ಲರೂ ಮತ್ತೆ ಒಬ್ರಿಗೊಬ್ರಿಗೆ ಹೇಳುವಂತದ್ದು, ಇದು ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಸ್ವಾಮೀಜಿ ಏನು ಹೇಳಿದ್ರು ಅಥವಾ ಮಾಡಿದರು ಎನ್ನುವುದಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಎದುರಾಣಿ, ಅವಳೊಬ್ಳು ಏನ್ ಮಾಡ್ತಾಳೆ ಅಲ್ಲಿ, ಎದುರಾಣಿ ಎಲ್ಲ ಚಿತ್ರ ಬಿಡಿಸ್ತಾ ಇರ್ತಾಳೆ ಅಲ್ವಾ. ಅವಳು ಒಂದು ದಿನ ಆ ಚಿತ್ರವನ್ನು ಏನ್ ಮಾಡ್ತಾಳೆ ಅಲ್ಲಿ, ನೆಲದ ಮೇಲೆ ಬೀಳಿಸಿದ್ದ ಸುಣ್ಣದ ಮೊಳೆ, ಅವಳು ಮೊಳೆ ಹೊಡಿತಾಳೆ ಕಾಣ್ಬೇಕು ಗೋಡೆಗೆ. ಆಗ ಒಂದು ಮೊಳೆ ಬೀಳ್ತದೆ. ಆ ಮೊಳೆ ಏನಾಗ್ತದೆ, ಪ್ರಭುಪಾದರ ಕಾಲಿಗೆ ಚುಚ್ಚಿ ರಕ್ತ ಬರ್ತದೆ. ಆದ್ರೆ ಅವರು ಏನು ಸಹ ಉದ್ವೇಗಗೊಳ್ಳುವುದಿಲ್ಲ, ಹಾಗೆ ಕೆಳಗೆ ಬರ್ತಾರೆ, ಸೈಲೆಂಟ್ ಆಗಿರ್ತಾರೆ, ನೋವಿನ ಅನುಭವ ಕೂಡ ತೋರಿಸಿಕೊಡುದಿಲ್ಲ. ಬಂದು ಅದನ್ನ ಕೆಳಗೆ ಬಂದು ಅವರು ತೆಗಿತಾರೆ. ಹಾಗೆ ಮತ್ತೊಂದು ದಿವಸ ಏನಾಗ್ತದೆ, ಅವಳು ಇನ್ನೊಂದು ಚಿತ್ರವನ್ನು ಅಂಟಿಸ್ಲಿಕ್ಕೆ ಹೋಗಿ ಪ್ರಭುಪಾದರ ಚಾಪೆಯನ್ನು ತುಳಿತಾಳಂತೆ. ಚಾಪೆಯನ್ನು ತುಳಿದಾಗ ಅವಳಿಗೆ ಆಯ್ತು, ನಾನು ಗುರುಗಳ ಚಾಪೆಯನ್ನು ತುಳಿದೆ, ಇದು ಅಪರಾಧವಾಯ್ತು ಅಂತ ಭಾವಿಸ್ತಾಳಂತೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಏನು ತೊಂದ್ರೆ ಇಲ್ಲ, ಅದು ನೀನು ದೇವರ ಕೃಷ್ಣನ ಕೆಲಸಕ್ಕೆ ಮಾಡ್ತಿದ್ದೀಯಲ್ವಾ, ಆದ್ರಿಂದ ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾರ ಅವ್ರು. ನನ್ನ ತಲೆ ಮೇಲೆ ಬೇಕಾದ್ರೂ ಕಾಲಿಡ್ಬಹುದು ಅಂತ ಹೇಳ್ತಾರೆ ನೋಡಿ. ಅಂದ್ರೆ ತಪ್ಪು ಮಾಡಿದೀನಿ ಅಂತ ಅವಳು ಭಾವಿಸ್ತಾಳೆ. ಆಕೆ ಕೇಳಿದಳು, ಸ್ವಾಮೀಜಿ ಉತ್ತರಿಸಿದರು, ಇಲ್ಲ, ಸೇವೆಗೋಸ್ಕರ ನೀನು ನನ್ನ ತಲೆ ಮೇಲೆ ಕೂಡ ನಿಲ್ಲಬಹುದು ಅಂತ ಹೇಳ್ತಾರೆ ಪ್ರಭುಪಾದ. ಲಕ್ಷ್ಮೀ ಬಿ.ವಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಏಕಾಂತದಲ್ಲಿ ಸ್ವಾಮೀಜಿ ನನಗೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ಏನನ್ನೋ ತುಂಬಾ ಆಪ್ತವಾಗಿ ಹೇಳಿದ್ದಾರೆ ಎಂದು ಬ್ರಹ್ಮಾನಂದನು ಕೆಲವೊಮ್ಮೆ ಹೇಳುತ್ತಿದ್ದನು. ಆದರೆ ಸ್ವಾಮೀಜಿ ಏನು ಹೇಳಿದ್ದಾರೆಂದು ತಿಳಿಸಿದಾಗ ಅದೇ ವಿಷಯ ಶ್ರೀಮದ್ ಭಾಗವತದಲ್ಲಿದೆ ಎಂದು ಯಾವನಾದರೂ ಒಬ್ಬ ನೆನಪಿಸಿಕೊಳ್ಳುತ್ತಿದ್ದನು. ಸದ್ಗುರುವು ತನ್ನ ಉಪದೇಶಗಳಲ್ಲಿ ಉಪಸ್ಥಿತನಾಗಿರುತ್ತಾನೆ. ಭಾಗವತದ ಈ 3 ಸಂಪುಟಗಳಲ್ಲಿ ಅದೆಲ್ಲವನ್ನು ಇಡಲು ಪ್ರಯತ್ನಿಸಿದ್ದೇನೆ ಎಂದು ಪ್ರಭುಪಾದರು ಹೇಳಿದ್ದರು. ಇದು ನಿಜ ಎನ್ನುವುದು ಭಕ್ತರು ಕಂಡುಕೊಳ್ಳುತ್ತಿದ್ದರು. ಸ್ವಾಮೀಜಿಯವರ ಭಕ್ತರ ಕುಟುಂಬದಲ್ಲಿ ರಹಸ್ಯಗಳಿರಲಿಲ್ಲ. ಸ್ವಾಮೀಜಿಯವರ ಬೌದ್ಧರನ್ನು ತೀವ್ರವಾಗಿ ಟೀಕಿಸಿದ್ದರಿಂದ
ನಿರಾಶೆಗೊಂಡ ಉಮಾಪತಿಯು ಕೆಲವು ದಿನಗಳ ಮಟ್ಟಿಗೆ ಹೊರಟು ಹೋಗಿದ್ದನು. ಆದರೆ ಪ್ರಭುಪಾದರೊಂದಿಗಿನ ನಡೆಸಿದ ಭಾರಿ ಪ್ರಾಮಾಣಿಕ ವಿನಿಮಯದಿಂದಾಗಿ ಮರಳಿ ಬಂದಿದ್ದನು. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಲು ಮತ್ತೆ ನಿಶ್ಚಯಿಸಿದನು. ಈ ವಿಷಯ ಪ್ರತಿಯೊಬ್ಬರಿಗೂ ತಿಳಿದಿತ್ತು. ಸತ್ಸ್ವರೂಪನು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದನು. ಇದನ್ನು ಸ್ವಾಮೀಜಿಗೆ ಹೇಳಲು ಹೋದನು. ಹೀಗೆ ಕೆಲಸವನ್ನು ತ್ಯಜಿಸಿದೆ. ಕೃಷ್ಣನಿಗಾಗಿ ಹಣ ಸಂಪಾದನೆ ಮಾಡಲೇಬೇಕು. ಸಂಸ್ಥೆಗೆ ಅದನ್ನು ದಾನ ಮಾಡಬೇಕು. ಇದು ಅವನ ಅತ್ಯುತ್ತಮ ಸೇವೆಯಾಗುತ್ತದೆ ಎಂದು ಆಗ ಸ್ವಾಮೀಜಿ ಹೇಳಿದ್ದರು. ಗರ್ಗಮುನಿಯು ತನ್ನ ಕೂದಲನ್ನು ಕತ್ತರಿಸಿಕೊಳ್ಳಬೇಕು ಎಂದು ಸ್ವಾಮೀಜಿ ಬಯಸಿದ್ದರು. ಈ ವಿಷಯ ಎಲ್ಲರಿಗೂ ತಿಳಿದಿತ್ತು. ಗರ್ಗಮುನಿಯ ಶೇಕ್ಸ್ಪಿಯರಿಯನ್ ಜುಟ್ಟು ಎಂದು ಇದನ್ನು ಸ್ವಾಮೀಜಿ ಕರೆದಿದ್ದರು. ಆದರೆ ಆತ ಹಾಗೆ ಮಾಡಿರಲಿಲ್ಲ. ಓದ್ಲಾ ಮಾತಾಜಿ? ಓದಿ. ಆ ವರ್ಷ ಮುಗಿದಿತ್ತು. ಈಗಲೂ ಪ್ರಭುಪಾದರು ಭಗವದ್ಗೀತೆಯ ಹಸ್ತಪ್ರತಿ ಕಾರ್ಯವನ್ನು ನಡೆಸುತ್ತಲೇ ಇದ್ದರು. ಈಗಲೂ ಬೆಳಗಿನ ಹೊತ್ತು ಚೈತನ್ಯ ಚರಿತಾಮೃತವನ್ನು ಕುರಿತು ಹಾಗೂ ಸೋಮವಾರ, ಬುಧವಾರ, ಶುಕ್ರವಾರಗಳಂದು ಸಂಜೆ ಭಗವದ್ಗೀತೆಯನ್ನು ಕುರಿತು ಉಪನ್ಯಾಸ ಮಾಡುತ್ತಲೇ ಇದ್ದರು. ಈಗಲೂ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗುವ ಬಗ್ಗೆ ಮಾತು ಬರುತ್ತಲೇ ಇತ್ತು. ಆ ಬಳಿಕ ಹೊಸ ವರ್ಷದ ಪ್ರಮುಖ ಸಂಜೆ ಬಂದಿದ್ದು. ಇದು ರಜಾ ದಿನವಾಗಿದ್ದು ಜನರು ಸಂಭ್ರಮವನ್ನು ಆಚರಿಸಲು ಹೊರಗೆ ಹೋಗುತ್ತಿದ್ದರಿಂದ ಅಂದು ಕೃಷ್ಣ ಪ್ರಜ್ಞಾ ಔತಣಕೂಟವನ್ನು ಇಟ್ಟುಕೊಳ್ಳಬಹುದೆಂದು ಭಕ್ತರು ಸಲಹೆ ಇತ್ತರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸಾಕು ಮಾತಾಜಿ. ಇಲ್ಲಿ ಏಕಾಂತದಲ್ಲಿ ಸ್ವಾಮೀಜಿ ನನ್ಗೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ಏನನ್ನೋ ಹೇಳ್ತಿದ್ರು ಅಂತ ಹೇಳ್ಕೊಂಡು ಬ್ರಹ್ಮಾನಂದ ಹೇಳ್ತಾನೆ. ಆಮೇಲೆ ಅವರು ಭಾಗವತವೆಲ್ಲ ಓದ್ತಾರಲ್ವಾ, ಇದೆಲ್ಲ ಭಾಗವತದಲ್ಲಿ ಕೂಡ ಇದೆ ಅಂತ ಅವರು ಮತ್ತೊಬ್ಬ ಹೇಳ್ತಾರೆ. ಸ್ವಾಮೀಜಿ ಇದನ್ನೆಲ್ಲ ಹೇಳಿದ್ದಾರೆ ನಮ್ಗೆ ಭಾಗವತದಲ್ಲಿ ಅಂತ ಅವರೆಲ್ಲ ಸ್ಮರಿಸಿಕೊಳ್ತಾರೆ. ಸದ್ಗುರು ತನ್ನ ಉಪದೇಶಗಳಲ್ಲಿ ಉಪಸ್ಥಿತನಾಗಿರುತ್ತಾನೆ. ಅಂದ್ರೆ ಅವರ ಉಪದೇಶ ಏನೇನ್ ಮಾಡ್ತಾರೆ ಅದರಲ್ಲೆಲ್ಲ ಸದ್ಗುರುಗಳು ಉಪಸ್ಥಿತರಾಗಿರ್ತಾರೆ ಅಂತ ಹೇಳ್ತಾರೆ. ಭಾಗವತದ ಈ 3 ಸಂಪುಟಗಳಲ್ಲಿ ಅವೆಲ್ಲವನ್ನು ಇಡಲು ಪ್ರಯತ್ನಿಸಿದ್ದೇನೆ ಅಂತ ಪ್ರಭುಪಾದರು ಹೇಳ್ತಾರೆ. ಇದು ನಿಜ, ಎಲ್ಲವನ್ನು ಭಕ್ತರು ಕಂಡುಕೊಳ್ಳುತ್ತಿದ್ದರು. ಪ್ರಭುಪಾದರು ಏನೇನ್ ಹೇಳ್ತಾರೆ ಅದೆಲ್ಲವೂ ಆ ಭಾಗವತದಲ್ಲಿ ಇದೆ. ಆ 3 ಸಂಪುಟದೊಳಗೆ ಅದನ್ನೆಲ್ಲ ಅಳವಡಿಸಿದ್ದೇನೆ ಅಂತ ಪ್ರಭುಪಾದರು ಕೂಡ ಹೇಳ್ತಾರೆ. ಸ್ವಾಮೀಜಿಯವರ ಭಕ್ತರ ಕುಟುಂಬದಲ್ಲಿ ಗುಟ್ಟಿರ್ಲಿಲ್ಲ ಅಂತ, ಯಾವುದು ಗುಟ್ಟಿಲ್ಲ, ಎಲ್ಲ ಓಪನ್ ಆಗಿ, ಎಂದು ರಹಸ್ಯ ಇಲ್ಲ. ಸ್ವಾಮೀಜಿಯವರು ಬೌದ್ಧರನ್ನು ಸ್ವಲ್ಪ ತೀವ್ರವಾಗಿ ಟೀಕಿಸ್ತಿದ್ರು ಅಂತ ಹೇಳ್ತಾರೆ. ನಿರಾಶೆಗೊಂಡ ಉಮಾಪತಿಯ ಕೆಲವು ದಿನಗಳ ಉಮಾಪತಿ ಏನ್ ಮಾಡ್ತಾನೆ, ನಿರಾಶೆ ಆಗ್ತಾನೆ. ಬೌದ್ಧರನ್ನು ಟೀಕೆ ಮಾಡೋದ್ರಿಂದ ಅವ್ರಿಗೆ ಇಷ್ಟ ಆಗುದಿಲ್ಲ, ಅವ್ರು ಹೊರಟು ಹೋಗಿರ್ತಾರೆ. ಆಮೇಲೆ ಪ್ರಭುಪಾದರೊಂದಿಗೆ ಅವರು ನಡೆಸಿದ ಭಾರಿ ಪ್ರಾಮಾಣಿಕ ವಿನಿಮಯದಿಂದಾಗಿ ಮರಳಿ ಬರ್ತಾರೆ. ಅವರ ಪ್ರಾಮಾಣಿಕವಾದ ಗುಣ ಅವರಿಗೆಲ್ಲ ಹಿಡಿಸ್ತದೆ. ಅದರಿಂದ ಅವರು ಪುನಃ ಮರಳಿ ಬರ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಲು ಮತ್ತೆ ನಿಶ್ಚಯಿಸ್ತಾರೆ. ಅದೇ ರೀತಿ ಮತ್ತೊಬ್ಬ ಇರ್ತಾರೆ ಸತ್ ಸ್ವರೂಪ. ಅವ್ರೇನ್ ಮಾಡ್ತಾರೆ, ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅವರು ಹೋಗಿರ್ತಾರೆ. ಸ್ವಾಮೀಜಿಗೆ ಹೇಳಲು ಹೋದನು. ಹೀಗೆ ಕೆಲಸವನ್ನು ತ್ಯಜಿಸದೆ, ಸ್ವಾಮೀಜಿ ಏನ್ ಹೇಳಿರ್ತಾರೆ, ಕೆಲಸವನ್ನು ತ್ಯಜಿಸಬಾರದು, ನಮ್ಮ ಕೆಲಸವನ್ನು ಕೃಷ್ಣ ಪ್ರಜ್ಞೆಗಾಗಿ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಭಗವದ್ಗೀತೆಯಲ್ಲಿ ಕೂಡ ಇದನ್ನು ಹೇಳಿದ್ದಾರೆ. ನಮ್ಮ ಕರ್ಮವನ್ನು ಬಿಡ್ಲಿಕ್ಕಿಲ್ಲ, ಕರ್ಮವನ್ನು ನಾವು ಭಗವಂತನಿಗಾಗಿ ಮಾಡ್ಬೇಕು ಅಂತ 3ನೇ ಅಧ್ಯಾಯದಲ್ಲೇ ಹೇಳಿದ್ದಾರೆ. ಹಾಗೆ ಇಲ್ಲಿ ಕೂಡ ಪ್ರಭುಪಾದರು ಹೇಳಿದ್ದನ್ನು ಅವ್ರು ನೆನೆಸ್ಕೊಳ್ತಾರೆ. ಸಂಸ್ಥೆಗೆ ಅದನ್ನು ದಾನ ಮಾಡ್ಬೇಕು, ಇದು ಅವನ ಅತ್ಯುತ್ತಮ ಸೇವೆಯಾಗುತ್ತದೆ ಎಂದು ಆಗಾಗ ಸ್ವಾಮೀಜಿ ಹೇಳಿದ್ದರು. ಗರ್ಗಮುನಿಯು ತನ್ನ ಕೂದಲನ್ನು, ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಹೋದವನು ಪುನಃ ವಾಪಸ್ ಬರ್ತಾನೆ ಕಾಣ್ಬೇಕು ಇಲ್ಲಿ. ಯಾಕಂದ್ರೆ ರಾಜೀನಾಮೆ ಕೊಟ್ಟಿದ್ದ ಅವನು ಇದನ್ನು ಸ್ವಾಮೀಜಿಗೆ ಹೇಳಲು ಹೋದನು. ಹೀಗೆ ಸ್ವಾಮೀಜಿ ಅವರಿಗೆ ಈ ತರ ಹೇಳ್ತಾರೆ. ಆಮೇಲೆ ಅವನು ಮತ್ತೆ ಹೋಗುದಿಲ್ಲ. ಇಲ್ಲಿ ಗರ್ಗಮುನಿ ಏನ್ ಮಾಡ್ತಾನೆ, ತನ್ನ ಕೂದಲನ್ನು ಕತ್ತರಿಸಿಕೊಳ್ಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಅವನ ಕತ್ತರಿಸಿರುದಿಲ್ಲ ಅದನ್ನ ಕೂದಲನ್ನು. ಆ ಕೂದಲಿಗೆ ಏನ್ ಹೇಳ್ತಾರೆ ಇವರು, ಶೇಕ್ಸ್ಪಿಯರಿಯನ್ನ ಜುಟ್ಟು ಅಂತ ಪ್ರಭುಪಾದರು ಯಾವಾಗ್ಲೂ ಹೇಳ್ತಿದ್ರಂತೆ ಅವನ ಜುಟ್ಟಿಗೆ. ಮತ್ತೆ ಇಲ್ಲಿ ಏನಾಗ್ತದೆ, ಆ ವರ್ಷ ಕಳೆದು ಹೋಯ್ತು. ಆಮೇಲೆ ಪ್ರಭುಪಾದರು ಭಗವದ್ಗೀತೆಯ ಹಸ್ತಪ್ರತಿ ಕಾರ್ಯವನ್ನು ನಡೆಸುತ್ತಲೇ ಇರ್ತಾರೆ. ಅವರದನ್ನು ಅನುವಾದ ಮಾಡ್ತಲೇ ಇರ್ತಾ ಇದ್ರು. ಈ ಬೆಳಗಿನ ಹೊತ್ತು ಚೈತನ್ಯ ಚರಿತಾಮೃತವನ್ನು ಹೇಳಿಕೊಡ್ತಾ ಇದ್ರು. ಆಮೇಲೆ ಭಾಗವತವನ್ನು ಸೋಮವಾರ, ಬುಧವಾರ, ಶುಕ್ರವಾರ 3 ದಿನ ಅವರು ಭಗವದ್ಗೀತೆಯ ಬಗ್ಗೆ ಉಪನ್ಯಾಸ ಕೊಟ್ಟಿದ್ರು. ಚೈತನ್ಯ ಚರಿತಾಮೃತ ಮತ್ತೆ ಭಗವದ್ಗೀತೆಯ ಬಗ್ಗೆ ಅವರು ಸತತವಾಗಿ ಅವರಿಗೆ ಉಪನ್ಯಾಸ ಕೊಡ್ತಾ ಇದ್ರು ಪ್ರಭುಪಾದರು. ಈಗಲೂ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ಬೇಕು ಅನ್ನೋದನ್ನು ಹೇಳ್ತಾನೆ ಇರ್ತಾರೆ. ಅದನ್ನು ಯಾವಾಗ್ಲೂ ಹೇಳ್ತಾರೆ. ಹೋಗುವ ಬಗ್ಗೆ ಮಾತು ಬರುತ್ತಲೇ ಅವ್ರ ಹತ್ರ ಇತ್ತು. ಅಂದ್ರೆ ಇಲ್ಲಿಂದ ನಾನು ಅಲ್ಲಿಗೆ ಹೋಗ್ತೇನೆ ಅಂತ. ಆ ಬಳಿಕ ಹೊಸ ವರ್ಷದ ಪ್ರಮುಖ ಸಂಜೆ ಬಂದಿತ್ತು. ಹೊಸ ವರ್ಷಕ್ಕೆ ಸಂಜೆ, ಆ ವರ್ಷ ಕಳೆದು ಸಂಜೆ ಬರ್ತದೆ.
ಇದು ರಜಾ ದಿನವಾಗಿತ್ತು. ಜನರು ಸಂಭ್ರಮವನ್ನಾಚರಿಸಲು ಹೊರಗೆ ಹೋಗುತ್ತಿರುವುದರಿಂದ ಅದು ಕೃಷ್ಣ ಪ್ರಜ್ಞಾ ಔತಣಕೂಟವನ್ನು ಇಟ್ಟುಕೊಳ್ಳಬಹುದೆಂದು ಭಕ್ತರು ಸಲಹೆ ಇತ್ತರು. ಅಂದ್ರೆ ಆ ದಿವಸ ಸಂಜೆ ಹೊಸ ವರ್ಷ ಬರ್ತದೆ, ಅದನ್ನು ನಾವು ಕೃಷ್ಣ ಪ್ರಜ್ಞಾ ದಲ್ಲಿ ನಾವು ಔತಣಕೂಟ ಮಾಡೋಣ ಅಂತ ಅವರೆಲ್ಲ ಭಕ್ತರು ಮಾತಾಡ್ತಾರೆ. ಹರೇ ಕೃಷ್ಣ. ರೂಪಾನುಗ ಓದಿ. ಪಲ್ಲವಿಕೆ ಓದಿ. ರೂಪಾನುಗ. ಹಾಗಾಗಿ ನಾವು ಭಾರಿ ಔತಣಕೂಟವನ್ನು ಏರ್ಪಡಿಸಿದೆವು. ಭಾನುವಾರದ ಔತಣಕ್ಕೆ ಸೇರುವಷ್ಟು ಜನರು ಅಲ್ಲಿಲ್ಲದಿದ್ದರೂ ತುಂಬಾ ಜನ ಬಂದಿದ್ದರು. ನಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದೆವು. ಸ್ವಾಮೀಜಿ ತಮ್ಮ ವೇದಿಕೆಯ ಮೇಲೆ ಕುಳಿತಿದ್ದರು. ಅವರು ಪ್ರಸಾದವನ್ನು ಸ್ವೀಕರಿಸುತ್ತಿದ್ದರು. ನಾವು ತುಂಬಾ ಪ್ರಸಾದವನ್ನು ತಿನ್ನಬೇಕೆಂದು ಅವರು ಒತ್ತಾಯಿಸುತ್ತಿದ್ದರು. ಜೊತೆಗೆ ಜಪ ಮಾಡಿ ಎಂದು ಹೇಳುತ್ತಿದ್ದರು. ಹಾಗಾಗಿ ನಾವು ತಿನ್ನುತ್ತಿದ್ದೆವು ಹಾಗೂ ತುತ್ತುಗಳ ನಡುವೆ ಹರೇ ಕೃಷ್ಣ ಜಪ ಮಾಡುತ್ತಿದ್ದೆವು. ಅವರು ಮತ್ತಷ್ಟು ಪ್ರಸಾದ ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಲೇ ಇದ್ದರು. ನಾವು ಆಶ್ಚರ್ಯಚಕಿತನಾದೆ. ಅವರು ಸುಮಾರು 11 ಗಂಟೆಯವರೆಗೂ ಇದ್ದರು. ಆಮೇಲೆ ಅವರಿಗೆ ಕೂಡಿಕೆ ಬಂತು. ಔತಣ ಕಾರ್ಯಕ್ರಮವು ಮುಗಿಯಿತು. ಬೆಳಗಿನಿಂದ ಬೆಳಗ್ಗೆ ಸನಾತನ ಗೋಸ್ವಾಮಿಯ ಕತೆ. ಸ್ವಾಮೀಜಿಯು ದೊಡ್ಡ ಪುಸ್ತಕದ ಪುಟಗಳಿಂದ ವಿಸ್ತಾರಗೊಳ್ಳುತ್ತಾ ಹೋಯಿತು. ಅವರು ಮಾತ್ರ ಅದನ್ನು ಓದಿ ವಿವರಿಸಬಲ್ಲವರಾಗಿದ್ದರು. ತನ್ನ ಬಗ್ಗೆ ಕೃಷ್ಣನು ಕರುಣಾಳುಮಯವಾಗಿದ್ದಾನೆ ಎನ್ನುವುದಕ್ಕಾಗಿ ತುಂಬಾ ಕೃತಜ್ಞನಾಗಿರಬೇಕು. ಚೈತನ್ಯ ಪ್ರಭುಗಳು ಸನಾತನಿಗೆ ಹೇಳಿದರು. ಅದಕ್ಕೆ ಸನಾತನು, ಕೃಷ್ಣನು ತುಂಬಾ ಕರುಣಾಳು ಎಂದು ನೀವು ಹೇಳುತ್ತೀರಾ, ಆದರೆ ಕೃಷ್ಣನು ಯಾರೆಂದು ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಕಾಪಾಡಿದ್ದೀರಾ, ಅದನ್ನು ನಾನು ಬಲ್ಲೆ ಎಂದನು. ಚೈತನ್ಯ ಪ್ರಭುಗಳಿಗೆ ಬನಾರಸ್ ನಲ್ಲಿ ಅನೇಕ ಭಕ್ತರಿದ್ದರು. ಅವರು ಸನಾತನನನ್ನು ತನ್ನ ಮಿತ್ರರಲ್ಲೊಬ್ಬರೆಂದು ಮನೆಗೆ ಕಳುಹಿಸಿದರು. ಅಲ್ಲಿ ಆತನಿಗೆ ತಿನ್ನುವುದಕ್ಕೆ, ಸ್ನಾನಕ್ಕೆ, ಮುಖಕ್ಷೌರಕ್ಕೆ, ಹೊಸ ಉಡುಗೆ ತೊಡುವುದಕ್ಕೆ ಬೇಕಾದ ಸೌಲಭ್ಯವಿತ್ತು. ಆದರೆ ಸನಾತನ ಹೊಸ ಬಟ್ಟೆಯನ್ನು ನಿರಾಕರಿಸಿದ. ಅಲ್ಲದೆ ತನ್ನ ಊಟಕ್ಕಾಗಿ ಒಬ್ಬರನ್ನೇ ಅವಲಂಬಿಸಲು ಒಪ್ಪಲಿಲ್ಲ. ಆತ ಈಗ ವಿರಕ್ತ ಸ್ಥಿತಿಗೆ ಸನ್ಯಾಸ ಆಶ್ರಮವನ್ನು ತಲುಪಿದನು. ಪ್ರತಿದಿನವೂ ಬೇರೆ ಬೇರೆ ಸ್ಥಳಗಳಿಗೆ ಭೋಜನ ಭಿಕ್ಷೆಗೆ ಹೋಗಲು ಬಯಸಿದ. ಚೈತನ್ಯ ಪ್ರಭುಗಳು ಇದನ್ನೆಲ್ಲ ನೋಡಿ ಪ್ರಸನ್ನರಾದರು. ತನ್ನ ಬೆಲೆ ಬಾಳುವ ಉಣ್ಣೆಗಂಬಳಿ ಪ್ರಭುಗಳಿಗೆ ಸಮಾಧಾನ ತರಲಿಲ್ಲ ಎನ್ನುವುದನ್ನು ಗ್ರಹಿಸಿದ ಸನಾತನು ಹೊಸ ಉಣ್ಣೆಗಂಬಳಿಯನ್ನು ಹಳೆಯದಕ್ಕೆ ಮಾರಿಕೊಂಡನು. ಚೈತನ್ಯರಿಗೆ ಇದು ಸಂತೋಷ ತಂದಿತು. ಅವರು ಹೇಳಿದರು, ನೀನು ಈಗ ಸಂಪೂರ್ಣವಾಗಿ ವಿರಕ್ತನಾಗಿರುವೆ. ನಿನ್ನ ಅಂತಿಮ ಆಸಕ್ತಿಯು ಕೃಷ್ಣನ ಕೃಪೆಯಿಂದ ದೂರವಾಯಿತು. ಸನಾತನನು ಚೈತನ್ಯ ಪ್ರಭುಗಳ ಪಾದ ಕಮಲಗಳಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ಹೇಳಿದನು, ನಾನು ಇಂದ್ರಿಯ ತೃಷ್ಟಿಯಲ್ಲಿ ಕಾಲಹರಣ ಮಾಡಿದ್ದನು. ನಾನು ಕೀಳು ಒಡನಾಟ ಇಟ್ಟುಕೊಂಡವನು. ನನಗೆ ಆಧ್ಯಾತ್ಮಿಕ ಜೀವನಕ್ಕೆ ವಿದ್ಯಾರ್ಹತೆ ಇಲ್ಲ. ಯಾವುದು ಲಾಭಕರ ಎನ್ನುವುದು ನನಗೆ ವಾಸ್ತವವಾಗಿ ಗೊತ್ತಿಲ್ಲ. ನಾನು ವಿದ್ಯಾವಂತನೆಂದು ಜನರು ಹೇಳುತ್ತಾರೆ, ಆದರೆ ನಾನು ಮೊಟ್ಟ ಮೊದಲ ಮೂರ್ಖ. ನಾನು ವಿದ್ಯಾವಂತನೆಂದು ಜನರು ಹೇಳಿದರೂ ನಾನು ಅದನ್ನು ಒಪ್ಪಿಕೊಂಡಿದ್ದರೂ ಈಗಲೂ ನಾನು ಯಾರು ಎಂಬುದು ನನಗೆ ತಿಳಿದಿಲ್ಲ. ಸನಾತನನು ತನ್ನನ್ನು ಬರಿದಾದ ಬೆರೆಯುವ ಹಲಗೆಯಂತೆ ಒಪ್ಪಿಕೊಂಡನು. ಅಲ್ಲದೆ ಪ್ರಭುಗಳ ಮೂಲಕ ನಾನು ಯಾರು, ನಾನು ಏಕೆ ಈ ಐಹಿಕ ಪ್ರಪಂಚದಲ್ಲಿದ್ದೇನೆ, ನಾನು ಏಕೆ ಯಾತನೆಗೊಳಗಾಗಿದ್ದೇನೆ ಎಂದು ತಿಳಿಯಲು ಬಯಸಿದನು. ಶಿಷ್ಯನು ಸದ್ಗುರುಗಳನ್ನು ಸ್ವೀಕರಿಸುವುದಕ್ಕೆ ಇದು ಪರಿಪೂರ್ಣವಾದ ಮಾರ್ಗ ಎಂದು ಪ್ರಭುಪಾದರು ಒತ್ತಿ ಹೇಳಿದರು. ಹರೇ ಕೃಷ್ಣ. ಮಾತಾಜಿ ಓದಿ. ಇಲ್ಲಿ ಸಾಕ ಅಂತ. ಇಲ್ಲಿ ರೂಪಾನುಗ ಏನ್ ಮಾಡ್ತಾರೆ, ರೂಪಾನುಗ. ಹಾಗಾಗಿ ನಾನು ಭಾರಿ ಔತಣಕೂಟ, ಅವರ ಔತಣಕೂಟವನ್ನು ಏರ್ಪಾಡು ಮಾಡ್ತಾರೆ ಇಲ್ಲಿ. ಭಾನುವಾರದ ಔತಣಕೂಟ ಅಂದ್ರೆ ಅದು ವರ್ಷದ ಕೊನೆಯ ದಿನ ಆಗಿರ್ತದೆ. ತುಂಬಾ ಗಮ್ಮತ್ ಮಾಡ್ತಾರೆ. ಸಂಡೇಗೆ ಬರುವಷ್ಟು ಜನ, ಆದಿತ್ಯವಾರ ತುಂಬಾ ಜನ ಬರ್ತಾರೆ. ಆ ದಿವಸ ಅಲ್ಲಿ ಅಷ್ಟು ಜನ ಬರೋದಿಲ್ಲ ಅವರಿಗೆ. ತುಂಬಾ ಸ್ವಲ್ಪ ಜನ ಬರ್ತಿರ್ತಾರೆ. ಅವ್ರೇನ್ ಮಾಡ್ತಾರೆ, ಪ್ರಸಾದವನ್ನೆಲ್ಲ ಸ್ವೀಕರಿಸ್ತಿದ್ರು. ತುಂಬಾ ಇನ್ನೂ ಜಪ ಮಾಡ್ತಾ ಇದ್ರು. ತುತ್ತಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಿದ್ರು. ಮತ್ತೆ ಪುನಃ ತಕೊಳ್ಳಿ ಅಂತ ಒತ್ತಾಯ ಮಾಡ್ತಾ ಇದ್ರು. ಹಾಗೆ ಇನ್ನಷ್ಟು ಪ್ರಸಾದವನ್ನು ಅವರು ಬಡಿಸ್ತಾ ಇದ್ರು. ಇದನ್ನೆಲ್ಲ ನೋಡಿ ಅವರಿಗೆ ಆಶ್ಚರ್ಯ ಆಗ್ತದೆ. ಆಮೇಲೆ ರೂಪಾನುಗನಿಗೆ ಆಶ್ಚರ್ಯ ಆಗ್ತದೆ. ಅವರು ಸುಮಾರು 11 ಗಂಟೆವರೆಗೂ ಇದ್ರು. ಆಮೇಲೆ ಅವರಿಗೆಲ್ಲ ನಿದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಹೋದ್ರು ಅಂತ ಹೇಳ್ತಾರೆ. ಬೆಳಗಿನಿಂದ ಬೆಳಗಿಗೆ ಸನಾತನ ಗೋಸ್ವಾಮಿಯ ಕಥೆ ಸ್ವಾಮೀಜಿಯ ದೊಡ್ಡ ಪುಸ್ತಕದ ಪುಟಗಳೊಂದಿಗಿನ ವಿಸ್ತಾರಗೊಳ್ಳುತ್ತಾ ಹೋಯಿತು. ಅಂದ್ರೆ ಸನಾತನ ಗೋಸ್ವಾಮಿಯವರ ಕತೆ ಅದು ಹೇಳ್ತಾ ಇರ್ತಾರೆ ಅವರು.
ಅವರು ಮಾತ್ರ ಅದನ್ನು ಓದಿ ವಿವರಿಸಬಲ್ಲವರಾಗಿದ್ದರು. ತನ್ನ ಬಗ್ಗೆ ಕೃಷ್ಣನು ಕರುಣಾಳುವಾಗಿದ್ದಾನೆ ಎನ್ನುವುದಕ್ಕಾಗಿ ತುಂಬಾ ಕೃತಜ್ಞನಾಗಿರಬೇಕು. ಚೈತನ್ಯ ಪ್ರಭುಗಳು ಸನಾತನನಿಗೆ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ? ಸನಾತನನಿಗೆ ಕೃಷ್ಣನು ಕರುಣಾಳುವಾಗಿದ್ದಾನೆ ಎಂಬುದನ್ನು ತುಂಬಾ ಕೃತಜ್ಞನಾಗಿರಬೇಕು. ಅವರ ಬಗ್ಗೆ ಪ್ರಭು ಕೃಷ್ಣನ ಬಗ್ಗೆ ನಾವೇನಾಗಬೇಕು? ಕೃತಜ್ಞನಾಗಬೇಕು ಅಂತ ಚೈತನ್ಯ ಪ್ರಭುಗಳು ಹೇಳ್ತಾರೆ. ಅದಕ್ಕೆ ಸನಾತನನು ಕೃಷ್ಣನು ತುಂಬಾ ಕರುಣಾಳು ಎಂದು ನೀವು ಹೇಳುತ್ತೀರಿ, ಆದರೆ ಕೃಷ್ಣನು ಯಾರೆಂದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕೃಷ್ಣ ಯಾರಂತ ಗೊತ್ತಿಲ್ಲ, ನನ್ನನ್ನು ನೀವು ಕಾಪಾಡಿದಿರಿ, ಅದನ್ನು ನಾನು ಬಲ್ಲೆ, ಆದ್ರೆ ಕೃಷ್ಣ ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಚೈತನ್ಯ ಪ್ರಭುಗಳಿಗೆ ಬನಾರಸ್ನಲ್ಲಿ ಅನೇಕ ಭಕ್ತರು ಇರ್ತಾರೆ. ಅವರು ಸನಾತನನನ್ನು ತನ್ನ ಮಿತ್ರರಲ್ಲೊಬ್ಬರ ಮನೆಗೆ ಕಳಿಸಿಕೊಡ್ತಾರೆ. ಇವರನ್ನು ಸನಾತನಿಗೆ ಅವರ ಗೆಳೆಯರ ಮನೆಗೆ ಕಳಿಸ್ತಾರೆ. ಅವರ ಹತ್ರ ಒಂದು ಕಂಬಳಿ ಇರ್ತದೆ ನೋಡಿ, ಅವರ ಭಾವ ಕೊಟ್ಟದ್ದು ತುಂಬಾ ಬೆಲೆ ಬಾಳುವ ಒಂದು ಕಂಬಳಿ ಇರ್ತದೆ. ಅದು ಅವರು ಅದನ್ನೇ ಹಾಕೊಂಡೇ ಇರ್ತಾರೆ ಅದನ್ನ ಯಾವಾಗಲೂ. ಆತನಿಗೆ ತಿನ್ನುವುದಕ್ಕೆ, ಸ್ನಾನಕ್ಕೆ, ಮತ್ತೆ ಕ್ಷೌರಕ್ಕೆ, ಹೊಸ ಉಡುಗೆ ತೊಡುವುದಕ್ಕೆ ಬೇಕಾದ ಎಲ್ಲ ಸೌಲಭ್ಯ ಇರ್ತದೆ. ಆದ್ರೆ ಅದನ್ನ ಎಲ್ಲವನ್ನು ತಿರಸ್ಕರಿಸ್ತಾರೆ. ಅವರಿಗೆ ಇಷ್ಟ ಇರುವುದಿಲ್ಲ. ಯಾಕಂದ್ರೆ ಅವರು ಸನ್ಯಾಸ ಸ್ಥಿತಿಯಲ್ಲಿ ಇರ್ತಾರೆ, ಎಲ್ಲ ವಿರಕ್ತಿ ಹೊಂದಿರ್ತಾರೆ. ಅವರು ಸನಾತನ ಗೋಸ್ವಾಮಿ ಎಲ್ಲ ಬಿಟ್ಟು ಬಂದವರು, ಯಾವುದೂ ಇಷ್ಟ ಇರುವುದಿಲ್ಲ. ಪ್ರತಿದಿನವೂ ಬೇರೆ ಬೇರೆ ಸ್ಥಳಗಳಿಗೆ ಭೋಜನ ಭಿಕ್ಷೆಗೆ ಹೋಗಲು ಬಯಸ್ತಾರೆ ಅವರು. ಅಂದ್ರೆ ಪರಿವ್ರಾಜಕಾಚಾರ್ಯರು ಹೇಗೆ ಹೋಗ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಭಿಕ್ಷೆ ಬೇಡ್ತಾ ಅಲ್ಲೇ ನಿಲ್ಲುದಿಲ್ಲ ಅವರು. ಅಲ್ಲೇ ನಿಂತ್ರೆ ಆ ಜಾಗ ನನ್ನದು ಅನ್ನುವಂತ ಒಂದು ಅವರಿಗೆ ಏನ್ ಬರ್ತದೆ, ಭಾವನೆ ಬರ್ತದೆ, ನಾನು ನನ್ನದು ಅನ್ನುವಂಥದ್ದು. ಅದಕ್ಕೆ ದಿನ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಅದೇ ತರ ನಾನು ಹೋಗ್ತೇನೆ ಅಂತ ಅವರು ಭಾವಿಸ್ತಾರೆ ಸನಾತನ ಗೋಸ್ವಾಮಿ. ಚೈತನ್ಯ ಪ್ರಭುಗಳಕ್ಕೆ ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಬೆಲೆ ಬಾಳುವ ಕಂಬಳಿ ಇರ್ತದಲ್ಲ, ಅದನ್ನ ಅವ್ರು ಏನ್ ಮಾಡ್ತಾರೆ, ಅರ್ಧ ಇದಕ್ಕೆ ಹಳೆಯದಕ್ಕಾಗಿ ಮಾರಿ ಬಿಡ್ತಾರೆ. ಹಳೆ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಆಗಿ ಅದನ್ನು ಮಾರ್ತಾರೆ. ಚೈತನ್ಯರಿಗೆ ಇದು ಸಂತೋಷ ತರ್ತದೆ. ಆ ಕಂಬಳಿಯನ್ನು ಕೊಟ್ರಲ್ವ, ಅದು ತುಂಬಾ ಬೆಲೆ ಬಾಳುವ ಕಂಬಳಿ. ಸನ್ಯಾಸಿ ಕೈಯಲ್ಲಿ ಇರಬಾರದು. ಸನ್ಯಾಸಿ ಯಾವಾಗ್ಲೂ ಸಾಧಾರಣ ಡ್ರೆಸ್ ಅಲ್ಲಿ ಇರ್ತಾರೆ. ಅದಕ್ಕೆ ಅದನ್ನು ಮಾರಿದ್ದು ಚೈತನ್ಯ ಪ್ರಭುಗಳಿಗೆ ತುಂಬಾ ಖುಷಿ ಆಗ್ತದೆ. ಆಮೇಲೆ ನೀನು ಈಗ ಸಂಪೂರ್ಣವಾಗಿ ವಿರಕ್ತನಾಗಿರುವೆ ಅಂತ ಹೇಳ್ತಾರೆ. ನಿನ್ನ ಅಂತಿಮ ಆಸಕ್ತಿಯು ಕೃಷ್ಣನ ಕೃಪೆಯಿಂದ ದೂರವಾಯಿತು. ಅವರಿಗೆ ಕೊನೆಯ ಆಸೆ ಏನಿತ್ತು, ಅದೊಂದು ಕಂಬಳಿ ಇತ್ತು, ಅದು ಕೂಡ ದೂರವಾಯಿತು. ಸಂಪೂರ್ಣ ವಿರಕ್ತನಾದೆ ನೀನು ಅಂತ ಹೇಳ್ತಾರೆ. ಸನಾತನನು ಚೈತನ್ಯ ಪ್ರಭುಗಳ ಪಾದಕಮಲಗಳಲ್ಲಿ ತನ್ನನ್ನು ಸಮರ್ಪಿಸಿಕೊಂಡು ಹೇಳಿದನು, ನಾನು ಇಂದ್ರಿಯ ತುಷ್ಟಿಯಲ್ಲಿ ಕಾಲಹರಣ ಮಾಡಿದೆನು. ಅಂದ್ರೆ ಇಷ್ಟು ಸಮಯ ನಾನು ಇಂದ್ರಿಯ ದೃಷ್ಟಿಯಲ್ಲಿದ್ದೆ, ನನ್ಗೆ ಬೇಕಾದ ಇಂದ್ರಿಯ ತೃಪ್ತಿಯನ್ನು ಮಾಡ್ತಾ ಇದ್ದೆ. ಕೀಳು ಜನ್ಮದವನು ನಾನು, ಕೀಳು ಒಡನಾಟ ಇಟ್ಕೊಂಡಿದ್ದವನು. ಅಂದ್ರೆ ಅವರು ನವಾಬರ ಮನೆಯಲ್ಲಿದ್ದವರು ಅಲ್ವಾ, ಅದಕ್ಕೆ ಕೀಳು ಒಡನಾಟ ಅಂತ ಹೇಳ್ತಾರೆ. ಕೀಳು ಜನರ ಒಡನಾಟದಲ್ಲಿದ್ದೆ. ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ವಿದ್ಯಾರ್ಹತೆ ಇಲ್ಲ. ಅವರಿಗೆಲ್ಲರೂ ಪಂಡಿತರು ಅಂತ ಹೇಳ್ತಾರೆ. ನಾನು ಎಂತ ಪಂಡಿತ, ನಾನೊಬ್ಬ ಮೂರ್ಖ, ನಾನು ಪಂಡಿತ ಅಂತ ನಾನು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ನನ್ನಲ್ಲಿ ಯಾವ ವಿದ್ಯೆ ಇದೆ, ಯಾಕೆ ಹೇಳ್ತಾರೆ ಏನೋ ಜನ ನನ್ಗೆ ಪಂಡಿತರಂತ, ನಾನು ಯಾರಂತಲೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಆಮೇಲೆ ಬರಿಯ ಹಲಗೆಯಂತೆ ಒಪ್ಪಿಕೊಂಡನು. ನಾನೇನೂ ಅಲ್ಲ, ಒಂದು ಬರೆಯುವಂತಹ ಒಂದು ಬರಿದಾದ ಹಲಗೆ ಅಂತ ಹೇಳ್ತಾರೆ. ಅಲ್ಲದೆ ಪ್ರಭುಗಳ ಮೂಲಕ ನಾನು ಯಾರು, ನಾನು ಏಕೆ ಐಹಿಕ ಪ್ರಪಂಚದಲ್ಲಿ ಇದ್ದೇನೆ ಅಂತ ಹೇಳ್ತಾರೆ. ನನಗೆ ಯಾಕೆ ಇಷ್ಟೆಲ್ಲ ಕಷ್ಟ ಬರ್ತಾ ಇದೆ ಅದು ತಿಳಿಯಲು ನಾನು ಬಯಸಿದ್ದೇನೆ ಅಂತ ಹೇಳ್ತಾರೆ. ಶಿಷ್ಯನು ಸದ್ಗುರುವನ್ನು ಸ್ವೀಕರಿಸೋಕೆ ಇದು ಪರಿಪೂರ್ಣ ಮಾರ್ಗ. ಅಂದ್ರೆ ಅವರಿಗೆಲ್ಲವನ್ನು ತಿಳ್ಕೊಳ್ಬೇಕು. ನಾನು ಯಾರು, ನಾನು ಯಾಕೆ ಕಷ್ಟಪಡ್ತಾ ಇದ್ದೇನೆ ಅಂತ ಹೇಳಿ, ನಾನು ಯಾಕೆ ಐಹಿಕದಲ್ಲೇ ಮುಳುಗಿದ್ದೆ, ಅದೆಲ್ಲ ಅವರಿಗೆ ಬೇಕಿತ್ತು. ಈ ಪ್ರಪಂಚಕ್ಕೆ ನಾನು ಯಾಕೆ ಬಂದಿದ್ದೇನೆ, ಅದು ಆ ಒಂದು ತೀರ್ಮಾನಕ್ಕೆ ಯಾವಾಗ ಬರ್ತಾರೆ, ಅವರು ಗುರುವಿಗೆ ಶರಣಾಗಿದ್ದಾರೆ, ಸಂಪೂರ್ಣವಾಗಿ ವಿರಕ್ತಿಯನ್ನು ಹೊಂದಿದ್ದಾರೆ ಅಂತಲೇ ಅರ್ಥ. ಪ್ರಭುಪಾದರು ಹೇಳ್ತಾರೆ, ಇದು ಸದ್ಗುರುವನ್ನು ಸ್ವೀಕರಿಸುವುದಕ್ಕೆ ಇದು ಪರಿಪೂರ್ಣವಾದ ಮಾರ್ಗ ಎಂದು ಪ್ರಭುಪಾದರು ಒತ್ತಿ ಹೇಳ್ತಾರೆ. ಇದು ಒಂದು ಸರಿಯಾದ ಮಾರ್ಗ, ಈ ಹಂತಕ್ಕೆ ನಾವು ಬರಬೇಕು ಅಂತ ಪ್ರಭುಪಾದರು ಹೇಳುವಂತದ್ದು. ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ. ಸನಾತನನು ಅಲ್ಲಿಂದ ಓದಿ. ಕೇಳಿಸ್ತದ ಮಾತಾಜಿ? ನನ್ಗೆ ಹೇಳಿದ್ದು. ನಾಗವೇಣಿ ಮಾತಾಜಿ ಇಲ್ವಾ? ಹರೇ ಕೃಷ್ಣ. ಶುಭಾಂಗಿ ಮಾತಾಜಿ ಓದಿ. ಶುಭಾಂಗಿ ಮಾತಾಜಿ, ಶುಭಾಂಗಿ ಪ್ರಾಮ ಕೃಷ್ಣದಾಸಿ ಓದಿ. ಮಾತಾಜಿ ಎಲ್ಲಿಂದ ಮಾತಾಜಿ? ಸನಾತನ ಚೈತನ್ಯದ. ಹೌದಾ? ಸನಾತನನು ಚೈತನ್ಯ ಪ್ರಭುಗಳನ್ನು ಸೇರಿದ ಕಥೆಯನ್ನು ನಿರೂಪಿಸಿದ ಬಳಿಕ ಪ್ರಭುಪಾದರು ಸನಾತನಿಗೆ ಪ್ರಭುಗಳು ನೀಡಿದ ಉಪದೇಶಗಳನ್ನು ಕುರಿತು ಉಪನ್ಯಾಸ ಮಾಡಲು ತೊಡಗಿದರು. ಜೀವಿಯು ಈ ಭೌತಿಕ ದೇಹವಲ್ಲ, ದೇಹದೊಳಗಿರುವ ಶಾಶ್ವತ ಜೀವಂತ ಆತ್ಮ ಎನ್ನುವುದನ್ನು ಚೈತನ್ಯ ಪ್ರಭುಗಳು ವಿವರಿಸಿದರು.
ಆ ಬಳಿಕ 2 ತಿಂಗಳ ಬಳಿಕ ಚೈತನ್ಯ ಪ್ರಭುಗಳು ವೈದಿಕ ಜ್ಞಾನದ ಗಹನವಾದ ಹಾಗೂ ಅತ್ಯಂತ ಉದಾತ್ತವಾದ ತತ್ವ ಸೈದ್ಧಾಂತಿಕ ಸತ್ಯಗಳನ್ನು ಪ್ರಕಟಪಡಿಸುತ್ತಾ ಸನಾತನನಿಗೆ ಉಪದೇಶಿಸಿದರು. ಆತ್ಮ ಮತ್ತು ಕೃಷ್ಣನೊಂದಿಗೆ ಅದರ ಸಂಬಂಧ, ಲೌಕಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಸ್ವರೂಪ, ಸಂಪೂರ್ಣವಾಗಿ ಆತ್ಮ ಸಾಕ್ಷಾತ್ಕಾರ ಪಡೆದವನ ಲಕ್ಷಣಗಳು, ಭಗವಾನ್ ಕೃಷ್ಣನ ದಿವ್ಯ ಸ್ವರೂಪ ಮತ್ತು ಅನಂತ ರೂಪಗಳು, ವಿಸ್ತರಣೆಗಳು, ಅವತಾರಗಳು ಹಾಗೂ ದೈವಿ ಲೀಲೆಗಳು, ಈ ಎಲ್ಲದರ ಬಗ್ಗೆ ಅವರು ಸನಾತನಿಗೆ ಜ್ಞಾನೋದಯವನ್ನು ಉಂಟು ಮಾಡಿದರು. ತತ್ವ ವೇದಾಂತಿಕ ಚಿಂತನೆ ಹಾಗೂ ಹಠಯೋಗದ ಮಾರ್ಗಕ್ಕಿಂತ ಭಕ್ತಿಯೋಗದ ಮಾರ್ಗವು ಸರ್ವೋತ್ತಮವಾದುದೆಂದು ಅವರು ವಿವರಿಸಿದರು. ಕೃಷ್ಣನ ಬಗ್ಗೆ ಶುದ್ಧ ಪ್ರೇಮವನ್ನು ಸಾಧಿಸಿದ ಆತ್ಮರು ಪಡೆದ ಆಧ್ಯಾತ್ಮಿಕ ಭಾವಪರವಶಯ ದಿವ್ಯ ಜ್ಞಾನವನ್ನು ಅವರು ಸನಾತನನಿಗೆ ಪ್ರಕಟಪಡಿಸಿದರು. ಪ್ರಭುಗಳು ಈ ಉಪದೇಶಗಳು ತಮ್ಮ ಮಾಧುರ್ಯ ಮತ್ತು ಭವ್ಯತೆಯಿಂದ ಸನಾತನ ಗೋಸ್ವಾಮಿಯ ಮನಸ್ಸನ್ನು ಆವರಿಸಿ ಉಕ್ಕಿ ಹರಿದ ಸಾಗರದಂತೆ ಇದ್ದವು. ಚೈತನ್ಯ ಪ್ರಭುಗಳು ಸನಾತನಿಗೆ ಉಪದೇಶ ನೀಡಿ ಮುಗಿಸಿದಾಗ ಆ ಎಲ್ಲಾ ಉದಾತ್ತ ಉಪದೇಶಗಳು ಅವನ ಉದಾತ್ತ ಉಪದೇಶಗಳು ಅವನ ಹೃದಯದಲ್ಲಿ ಸಂಪೂರ್ಣವಾಗಿ ತೋರುವಂತೆ ತನ್ಮೂಲಕ ಅಲೌಕಿಕ ಸಾಹಿತ್ಯವನ್ನು ರಚಿಸಲು ಅರ್ಹನಾಗುವಂತೆ ಆಶೀರ್ವಾದ ನೀಡಿದರು. ಚೈತನ್ಯ ಪ್ರಭುಗಳು ಸನಾತನ ಗೋಸ್ವಾಮಿಗೆ 2 ತಿಂಗಳ ಕಾಲ ಉಪದೇಶ ನೀಡಿದರು. ಶೀಲ ಪ್ರಭುಪಾದರು 1966 ನವೆಂಬರ್ ಮಧ್ಯದಲ್ಲಿ ಆರಂಭಿಸಿ 2 ತಿಂಗಳ ಕಾಲ ಚೈತನ್ಯ ಚರಿತಾಮೃತ ಆ ಉಪದೇಶಗಳ ಮೊತ್ತವನ್ನು 50 ಉಪನ್ಯಾಸಗಳಲ್ಲಿ ವಿವರಿಸಿದರು. ಅವರ ಪ್ರತಿಯೊಂದು ಉಪನ್ಯಾಸವು ಪದ್ಯಗಳ ವಿಷಯವನ್ನು ಒಳಗೊಂಡಿತ್ತಾದರೂ ಕೇವಲ ವಿಷಯವೊಂದಕ್ಕೆ ಎಂದೂ ಸೀಮಿತವಾಗಿರಲಿಲ್ಲ. ಅವು ಸಿದ್ಧಪಡಿಸಿದ ಭಾಷಣಗಳೂ ಆಗಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಶೀಲಾ ಮಾತಾಜಿಯಾ? ಶುಭಾಂಗಿ ಮಾತಾಜಿ, ಶೀಲಾ ಮಾತಾಜಿಯಾ ನೀವು? ಅಲ್ಲ ಮಾತಾಜಿ, ಸುನೀತಾ ಮಾತಾಜಿ. ಓಕೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮುಂದೆ ಹೋಗ್ಲಿ ಅಲ್ಲ ಮಾತಾಜಿ? ಮುಂದೆ ಬ್ರಹ್ಮಾನಂದಂದು ಅಲ್ಲ, ಓದ್ಲಾ? ಕೆಲವೊಮ್ಮೆ ಅವರ ಕೋಣೆಯಲ್ಲಿನ ಸಂಜೆಯ ಸಭೆ. ಓಕೆ. ನೆಕ್ಸ್ಟ್ ಅದೇ ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್. ಹರೇ ಕೃಷ್ಣ ಮಾತಾಜಿ. ಕೆಲವೊಮ್ಮೆ ಕೋಣೆಯಲ್ಲಿನ ಸಂಜೆಯ ಸಭೆ ನಡೆಯುವಾಗ ಪಶ್ಚಿಮ ಕರಾವಳಿಯಲ್ಲಿ ಮುಕುಂದನು ತಮ್ಮನ್ನು ಬರಮಾಡಿಕೊಳ್ಳಲು ಸಿದ್ಧವಾಗಿದ್ದಾನೆಯೋ ಎಂದು ಸ್ವಾಮೀಜಿ ಕೇಳುತ್ತಿದ್ದರು. ತಿಂಗಳಗಟ್ಟಲೆ ಪ್ರಭುಪಾದರು ಪಶ್ಚಿಮ ಕರಾವಳಿಗೆ ಹೋಗುವ ವಿಷಯವು ಅನೇಕ ಬಾರಿ ಬದಲಾವಣೆಗೆ ಆಯಿತು. ಮುಂದೆ ಹೊಸ ವರ್ಷದ ಮುಕುಂದನಿಂದ ಒಂದು ಪತ್ರ ಬಂತು. ಆತ ಬರೀ ಜಿಲ್ಲೆಯ ವೃತ್ತಿಯಲ್ಲಿ ಅಂಗಡಿಯ ಮುಂಭಾಗವೊಂದನ್ನು ಬಾಡಿಗೆ ಹಿಡಿದಿದ್ದನು. ನಾವು ಈಗ ಇದನ್ನು ದೇವಾಲಯವಾಗಿ ಪರಿವರ್ತಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದೆವು ಎಂದು ಆತ ಎಂದು ಬರೆದಿದ್ದನು. ಆಗ ಪ್ರಭುಪಾದರು, ಇನ್ನು ನಾನು ಕೂಡಲೇ ಹೋಗುತ್ತೇನೆ ಎಂದು ಹೇಳಿದರು. ಸ್ಯಾನ್ ಫ್ರಾನ್ಸಿಸ್ಕೋದ ಹ್ಯಾಟ್ಸ್ಬರಿಯಲ್ಲಿ ಮೂಲವಾಸಿಗಳು ಒಕ್ಕೂಟದ ಬಗ್ಗೆ ಮುಕುಂದನು ಕೆಲವು ವಿಷಯ ಹೇಳಿದನು. ಮುಕುಂದನು ಬಾಡಿಗೆ ಪಡೆದ ಅಂಗಡಿ ಮಳಿಗೆಯ ನೆರೆಹೊರೆಯ ದೇಶದ ಎಲ್ಲಾ ಭಾಗಗಳಿಂದಲೂ ಸಾವಿರಾರು ಹಿಪ್ಪಿಗಳು ವಲಸೆ ಬರುತ್ತಿದ್ದರು. ಇದು ನ್ಯೂಯಾರ್ಕ್ ನಗರದಲ್ಲಿ ನಡೆಯುತ್ತಿದ್ದಕ್ಕಿಂತ ತುಂಬಕ್ಕಾಗಿ ಹಣವನ್ನು ಕೂಡಿಸುವ ಯೋಧನು ಮಂತ್ರ ರ್ಯಾಕ್ ನೃತ್ಯವನ್ನು ಯೋಚಿಸುತ್ತಿದ್ದನು. ಸುಪ್ರಸಿದ್ಧ ರ್ಯಾಕ್ ವಾದ್ಯ ಮೇಳವು ಕಾಣಿಸು ಹಾಗೂ ಆಕರ್ಷಣೀಯ ಕೇಂದ್ರವಾಗಿದ್ದವು. ಹರೇ ಕೃಷ್ಣ ಮಾತಾಜಿ, ಮೇಲ್ ಮಾಡ್ಬೇಕು. ಹರೇ ಕೃಷ್ಣ. ಸಾಕು ಮಾತಾಜಿ. ಇಲ್ಲಿ ಸನಾತನ ಚೈತನ್ಯ ಪ್ರಭುಗಳನ್ನು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳುದಿಲ್ವಾ ನಿಮ್ಗೆ? ಹರೇ ಕೃಷ್ಣ ಮಾತಾಜಿ.
ನಿಮ್ಮ ವಾಯ್ಸ್ ಕ್ಲಿಯರ್ ಇಲ್ಲ ಮಾತಾಜಿ, ಕಟ್ ಆಗ್ತೈತಿ. ಯಾರದು? ನಂದ? ಉಮಾದೇವಿ ಮಾತಾಜಿ. ಸಾಕು, ಅಲ್ಲಿಗೆ ನಿಲ್ಲಿಸ್ಲಿ ಅವರು. ಸನಾತನನ ಚೈತನ್ಯ ಮಾತಾಜಿ ಪ್ರಭುಗಳನ್ನು ಓದಿದ್ದು ಚೈತನ್ಯ ಓದಿದ್ದು ಅರ್ಥ ಆಗ್ಲಿಲ್ವಾ ಪ್ರಭುಗಳನ್ನು ಮಾತಾಜಿ? ಆಗಿದೆ ಆಯ್ತು. ಹಾ, ಸೇರಿದ ಕಥೆಯನ್ನು ನಿರೂಪಿಸಿದ ಬಳಿಕ ಅವ್ರೇನ್ ಮಾಡ್ತಾರೆ, ಪ್ರಭುಪಾದರು ಸನಾತನಿಗೆ ಪ್ರಭುಗಳು ನೀಡಿದ ಉಪದೇಶವನ್ನು ಕುರಿತು ಉಪನ್ಯಾಸ ಮಾಡಲು ತೊಡಗುತ್ತಾರೆ. ಅವ್ರೇನ್ ಮಾಡ್ತಾರೆ, ಎಲ್ಲ ಉಪದೇಶವನ್ನು ಕೊಡ್ತಾರೆ ಅವನಿಗೆ. ಚೈತನ್ಯ ಪ್ರಭುಗಳು ಒಂದು 10 ದಿವಸ ಏನೋ, ಅಲ್ಲಿ ಎಷ್ಟು ದಿವಸ ಸಮಯ ಏನೋ ಉಪದೇಶವನ್ನು ಕೊಡ್ತಾರೆ. ಮುಂದೆ ನೋಡುವ. ಜೀವಿಯು ಭೌತಿಕ ದೇಹ ಅಲ್ಲ ಅಂತ ಹೇಳ್ತಾರೆ. ದೇಹದೊಳಗಿರುವ ಶಾಶ್ವತ ಜೀವಂತ ಆತ್ಮ ಎನ್ನುವುದನ್ನು ಚೈತನ್ಯ ಪ್ರಭುಗಳು ವಿವರಿಸ್ತಾರೆ. ನಾವೆಲ್ಲ ದೇಹ ಅಲ್ಲ, ಆತ್ಮ ಅಂತ ಇಲ್ಲಿ ಅವರಿಗೆ ವಿವರಣೆ ಕೊಡ್ತಾರೆ. ಆ ಬಳಿಕ 2 ತಿಂಗಳುಗಳ ಕಾಲ ಚೈತನ್ಯ ಪ್ರಭುಗಳು ವೈದಿಕ ಜ್ಞಾನದ ಗಮನಾರ್ಹವಾದ ಗುಟ್ಟಿನ ವಿಷಯಗಳನ್ನೆಲ್ಲ, ಪ್ರಮುಖವಾದ ವಿಷಯಗಳನ್ನೆಲ್ಲ ಚೈತನ್ಯ ಪ್ರಭುಗಳು ಸನಾತನ ಗೋಸ್ವಾಮಿಗೆ ಹೇಳ್ತಾರೆ. ಆಮೇಲೆ ಸತ್ಯಗಳನ್ನು ಪ್ರಕಟಿಸಪಡಿಸುತ್ತಾ ಸನಾತನನಿಗೆ ಉಪದೇಶವನ್ನು ಮಾಡ್ತಾರೆ. ಸೈದ್ಧಾಂತಿಕ ಸತ್ಯ ಅಂತ ಹೇಳಿದ್ರೆ ನಿಜವಾದ ಸತ್ಯ ಅನ್ನು ಅವ್ರು ಏನ್ ಮಾಡ್ತಾರೆ, ಎಲ್ಲ ಪ್ರಕಟಪಡಿಸುತ್ತಾ ಎಲ್ಲವನ್ನು ಅವರಿಗೆ ತೋರಿಸಿಕೊಡ್ತಾ ಅದನ್ನ ಹೇಳ್ತಾ ಹೋಗ್ತಾರೆ, ಉಪದೇಶ ಮಾಡ್ತಾ ಹೋಗ್ತಾರೆ. ಆತ್ಮ ಮತ್ತು ಕೃಷ್ಣನೊಂದಿಗಿನ ಅದರ ಸಂಬಂಧ, ಲೌಕಿಕ ಹಾಗೂ ಆಧ್ಯಾತ್ಮಿಕ ಪ್ರಪಂಚಗಳ ಸ್ವರೂಪ, ಪೂರ್ಣವಾಗಿ ಆತ್ಮ ಸಾಕ್ಷಾತ್ಕಾರ ಪಡೆದವನ ಲಕ್ಷಣಗಳು, ಇದನ್ನೆಲ್ಲ ಅವ್ರಿಗೆ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಪಡೆದವ ಹೇಗಿರ್ತಾನೆ, ಆ ಪ್ರಪಂಚಗಳ ಸ್ವರೂಪ ಹೇಗಿದೆ, ಆಧ್ಯಾತ್ಮಿಕ ಪ್ರಪಂಚದ್ದು, ಲೌಕಿಕ ಪ್ರಪಂಚದ್ದು ಹೇಗಿದೆ, ಅಂದ್ರೆ ಇಲ್ಲಿ ದುಃಖಾಲಯ, ಅಲ್ಲಿ ಶಾಶ್ವತವಾದದ್ದು, ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾರೆ. ಕೃಷ್ಣನಿಗೂ ಆತ್ಮನಿಗೂ ಯಾವ ಸಂಬಂಧ, ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಭಗವಾನ್ ಕೃಷ್ಣನ ದಿವ್ಯ ಸ್ವರೂಪ ಮತ್ತು ಅನಂತ ರೂಪಗಳು, ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಭಗವಾನ್ ಕೃಷ್ಣನ ಅನಂತ ರೂಪಗಳಿವೆ ಅಲ್ವಾ, ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ವಿಸ್ತರಣೆಗಳು, ಭಗವಂತನ ವಿಸ್ತರಣೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ಯಾವ ವಿಸ್ತರಣೆ ಹೊಂದುತ್ತಾನೆ ಭಗವಂತ, ಅದರಿಂದ ಪ್ರಕೃತಿ ಸೃಷ್ಟಿ ಮಾಡುವಂತಹದ್ದು, ಅವತಾರಗಳು ಹಾಗೂ ದೈವಿ ಲೀಲೆಗಳು, ಅವನ ಲೀಲೆ, ಕೃಷ್ಣನ ಲೀಲೆಗಳು ಒಂದು ಬುಕ್ಕೆ ಇದೆ ಅಲ್ವಾ, ಭಾಗವತ ಎಲ್ಲ ಕೃಷ್ಣನ ಲೀಲೆಗಳು, ಅದನ್ನೆಲ್ಲ ಅವರಿಗೆ ಹೇಳ್ತಾರೆ. ಈ ಎಲ್ಲದರ ಬಗ್ಗೆ ಅವರು ಸನಾತನಿಗೆ ಜ್ಞಾನೋದಯ ಉಂಟು ಮಾಡಿದರು. ಭಗವಂತನ ಬಗ್ಗೆ, ಅವನ ಲೀಲೆಗಳ ಬಗ್ಗೆ, ಅವನ ಅವತಾರಗಳ ಬಗ್ಗೆ, ಅವನ ಸೃಷ್ಟಿಯ ಬಗ್ಗೆ, ವಿಸ್ತರಣೆಗಳ ಬಗ್ಗೆ ಎಲ್ಲವನ್ನು ಅವರಿಗೆ ತಿಳಿಸ್ತಾರೆ. ದೇಹದ ಬಗ್ಗೆ, ಆತ್ಮದ ಬಗ್ಗೆ ಎಲ್ಲವನ್ನು ತಿಳಿಸ್ತಾರೆ. ತತ್ವ ವೇದಾಂತಿಕ ಚಿಂತನೆ ಹಾಗೂ ಹಠಯೋಗದ ಮಾರ್ಗಕ್ಕಿಂತ ಭಕ್ತಿ ಯೋಗವೇ ಶ್ರೇಷ್ಠ. ಆ ಮಾರ್ಗದಿಂದ ನಾವು ಸರ್ವೋತ್ತಮವಾದದೆಂದು ಅವರು ವಿವರಿಸ್ತಾರೆ. ಮಾರ್ಗದಿಂದ ಭಗವಂತನನ್ನು ಸಾಕ್ಷಾತ್ಕಾರ ಪಡಿಸಲಿಕ್ಕೆ ಸುಲಭವಾಗ್ತದೆ ಅಲ್ವಾ, ಭಕ್ತಿ ಯೋಗ, ಅದನ್ನು ತಿಳಿಸಿಕೊಡ್ತಾರೆ. ಕೃಷ್ಣನ ಬಗ್ಗೆ ಶುದ್ಧ ಪ್ರೇಮವನ್ನು ಸಾಧಿಸಿದ ಆತ್ಮರು ಪಡೆದ ಆಧ್ಯಾತ್ಮಿಕ ಭಾವಪರವಶತೆಯ ದಿವ್ಯ ಜ್ಞಾನವನ್ನು ಅವರು ಸನಾತನನಿಗೆ ಪ್ರಕಟಪಡಿಸಿದರು. ಅಂದ್ರೆ ಕೆಲವು ಭಕ್ತರ ಬಗ್ಗೆ, ಸಾಧಿಸಿದ ಆತ್ಮರು ಅಂದ್ರೆ ಕೆಲವರು ಭಕ್ತರು, ಅವರ ಬಗ್ಗೆ ಆಧ್ಯಾತ್ಮಿಕ ಪರವಶೆ ಪಡೆದವರು ತುಂಬಾ ಜನ ಇದ್ದಾರೆ ಅಲ್ವಾ. ಇವರು ಪ್ರಹ್ಲಾದ ಇರ್ಬೋದು, ಇವರು ಯಾರ ಅಂಬರೀಷ್ ಮಹಾರಾಜ ಇರ್ಬೋದು, ಧ್ರುವ ಮಹಾರಾಜ ಇರ್ಬೋದು, ಅದೆಲ್ಲ ಕಥೆಗಳನ್ನೆಲ್ಲ ಹೇಳಿರ್ಬೇಕು ಅವರಿಗೆ. ಪ್ರಭುಗಳು ಆ ಉಪದೇಶಗಳು ತಮ್ಮ ಮಾಧುರ್ಯ ಮತ್ತು ಭವ್ಯ ಮನಸ್ಸನ್ನು ಆವರಿಸಿ ಉಕ್ಕಿ ಹರಿದ ಸಾಗರದಂತೆ ಇದ್ದವು. ಅಂದ್ರೆ ಇಲ್ಲಿ ಸನಾತನ ಗೋಸ್ವಾಮಿಯ ಮನಸ್ಸು ಏನಾಗ್ತದೆ, ಉಪದೇಶಗಳು ತಮ್ಮ ಮಾಧುರ್ಯ ಮತ್ತು ಭವ್ಯತೆಯಿಂದ, ಮಾಧುರ್ಯ ಅಂತ ಹೇಳಿದ್ರೆ ಒಂದು ಇದು ಮಾಧುರ್ಯ ರಸ ಇದೆಲ್ಲ, ಅದರಿಂದ ಮತ್ತೆ ಭವ್ಯತೆಯಿಂದ ಸನಾತನ ಗೋಸ್ವಾಮಿ ಚೈತನ್ಯ ಪ್ರಭುಗಳು ಸನಾತನಿಗೆ ಉಪದೇಶ ನೀಡಿ ಮುಗಿಸಿದಾಗ ಆ ಎಲ್ಲ ಅವನ ಹೃದಯ ಸಂಪೂರ್ಣವಾಗಿ ಮೈದೋರುವಂತೆ ಆಗ್ತದೆ. ಸಂಪೂರ್ಣವಾಗಿ ಮತ್ತೆ ಅದರ ಮುಖಾಂತರ ಅವರೇನಾಗ್ತದೆ, ಅಲೌಕಿಕ ಸಾಹಿತ್ಯವನ್ನು ರಚಿಸಲು ಅರ್ಹರಾಗುವಂತೆ ಆಶೀರ್ವಾದ ನೀಡ್ತಾರೆ. ಅವರು ಅಲೌಕಿಕವಾದ ಸಾಹಿತ್ಯವನ್ನು ಇದನ್ನೆಲ್ಲ ಕೇಳಿ ಅವ್ರು ಏನ್ ಮಾಡ್ತಾರೆ, ರಚನೆ ಮಾಡುವಷ್ಟು ಆ ಒಂದು ಶಕ್ತಿಯನ್ನು ಅವರು ಪಡಿತಾರೆ. ಅಲೌಕಿಕವಾದದ್ದು, ಲೌಕಿಕವಾದ ಸಾಹಿತ್ಯ ಅಲ್ಲ, ಅಲೌಕಿಕ ಸಾಹಿತ್ಯ, ಅದನ್ನು ಅವರು ಆಧ್ಯಾತ್ಮಿಕವಾದದ್ದು ಅಲೌಕಿಕ ಸಾಹಿತ್ಯ ಅಂದ್ರೆ ರಚಿಸಲು ಅರ್ಹರಾಗುವಂತೆ ಆಶೀರ್ವಾದ ನೀಡ್ತಾರೆ. ಚೈತನ್ಯ ಪ್ರಭುಗಳು ಸನಾತನ ಗೋಸ್ವಾಮಿಗೆ 2 ತಿಂಗಳ ಕಾಲ ಉಪದೇಶವನ್ನು ನೀಡ್ತಾರೆ. ಶ್ರೀ ಪ್ರಭುಪಾದರು 1966 ನವೆಂಬರ್ ಮಧ್ಯದಲ್ಲಿ ಆರಂಭಿಸಿ 2 ತಿಂಗಳ ಕಾಲ ಚೈತನ್ಯ ಚರಿತಾಮೃತದ ಉಪದೇಶಗಳ ಮೊತ್ತವನ್ನು 50 ಉಪನ್ಯಾಸಗಳಲ್ಲಿ 50 ಉಪನ್ಯಾಸ ನೀಡ್ತಾರಂತೆ. 50 ಬಾರಿ ಈ ಶಿಷ್ಯರಿಗೆ ಏನ್ ಮಾಡ್ತಾರೆ, ಈ ಉಪದೇಶಗಳನ್ನೆಲ್ಲ ಚೈತನ್ಯ ಚರಿತಾಮೃತದಲ್ಲಿ ಇರುವಂತಹ ಸನಾತನ ಗೋಸ್ವಾಮಿಯವರ ಕಥೆಗಳನ್ನೆಲ್ಲ ಅವರು ಹೇಳ್ತಾರೆ. 50 ಪಾಠ, 50 ದಿನದ ಪಾಠದಲ್ಲಿ ಅದನ್ನು
ಮುಗಿಸ್ತಾರೆ, ವಿವರಿಸ್ತಾರೆ. ಅವರ ಪ್ರತಿಯೊಂದು ಉಪನ್ಯಾಸವು ಪದ್ಯಗಳ ವಿಷಯವನ್ನು ಒಳಗೊಂಡಿತ್ತಾದರೂ ಕೇವಲ ವಿಷಯವೊಂದಕ್ಕೆ ಎಂದು ಸೀಮಿತವಾಗಿ ಇರಲಿಲ್ಲ. ಅವರದ್ದು ಎಲ್ಲ ಪದ್ಯ ರೂಪದಲ್ಲಿ ಇರ್ತದೆ, ಅದು ಬೆಂಗಾಳಿ ಪದ್ಯದ ರೂಪದಲ್ಲಿ ಇರ್ತದೆ. ಆದ್ರೆ ವಿಷಯಕ್ಕೆ ಸಂಬಂಧಪಟ್ಟದ್ದಿರುವುದಿಲ್ಲ ಅಂತ ಹೇಳ್ತಾರೆ. ಅವು ಸಿದ್ಧಪಡಿಸಿದ ಭಾಷಣಗಳು ಆಗಿರಲಿಲ್ಲ. ಭಾಷಣ ಅಂತ ಹೇಳಿದ್ರೆ ಜನರಿಗೆ ಸುಮ್ನೆ ಕೇಳಿಸ್ಕೊಂಡು ಮತ್ತೆ ಮರೆತು ಬಿಡ್ತಾರೆ, ಆ ತರ ಇರ್ಲಿಲ್ಲ ಇದು. ಇದು ಏನಾಗ್ತದೆ, ಜನರಿಗೆ ಅದರಿಂದ ಅವರು ಪರಿವರ್ತನೆ ಹೊಂದ್ಬೇಕು, ಆ ತರ ಇರ್ತದೆ ಅದು. ಪರಿವರ್ತನೆ ಹೊಂದಿ ಅವರು ಕೃಷ್ಣ ಪ್ರಜ್ಞೆಗೆ ಬರಬೇಕು, ಆ ತರ ಅವರ ಭಾಷಣ ಅಲ್ಲಿ ಇರ್ತದೆ. ಪ್ರಭುಪಾದರ ಉಪನ್ಯಾಸ ಅಂದ್ರೆ ಹಾಗೆ. ಕೆಲವೊಮ್ಮೆ ಅವರ ಕೋಣೆಯಲ್ಲಿನ ಸಂಜೆಯ ಸಭೆ ನಡೆಯುವಾಗ ಪಶ್ಚಿಮ ಕರಾವಳಿಯಲ್ಲಿ ಮುಕುಂದನು ತನ್ನನ್ನು ಬರಮಾಡಿಕೊಳ್ಳಲು ಸಿದ್ಧವಾಗಿದ್ದಾನೆಯೇ ಎಂದು ಸ್ವಾಮೀಜಿ ಕೇಳುತ್ತಿದ್ದರು. ಅಂದ್ರೆ ತನ್ನನ್ನು ಬರಮಾಡಿಕೊಳ್ಳಲು ಕೋಣೆಯ ಸಂಜೆಯ ಸಭೆ ನಡೆಯುವಾಗ ಪಶ್ಚಿಮ ಕರಾವಳಿಯಲ್ಲಿ ಮುಕುಂದನು ತಮ್ಮನ್ನು ಬರಮಾಡಿಕೊಳ್ಳಲು ಸಿದ್ಧವಾಗಿದ್ದಾನೆಯೇ ಎಂದು ಸ್ವಾಮೀಜಿ ಕೇಳುತ್ತಿದ್ದರು. ಅಂದ್ರೆ ಮುಕುಂದ ಕೋಣೆಯಲ್ಲಿ ಇವರು ಸಂಜೆಯ ಸಭೆ ನಡೀತಾ ಇರುವಾಗ ಕರಾವಳಿಯಲ್ಲಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ಮುಕುಂದ ಸಿದ್ಧನಾಗಿದ್ದಾನ ಅಂತ ಪ್ರಭುಪಾದರು ಕೇಳ್ತಾ ಇದ್ರು. ತಿಂಗಳುಗಟ್ಲೆ ಪ್ರಭುಪಾದರು ಪಶ್ಚಿಮ ಕರಾವಳಿಗೆ ಹೋಗುವ ವಿಷಯವು ಅನೇಕ ಬಾರಿ ಬದಲಾವಣೆಗೆ ಒಳಗಾಯಿತು. ಮುಂದೆ ಹೊಸ ವರ್ಷದ ಮೊದಲ ವಾರದಲ್ಲಿ ಮುಕುಂದನಿಂದ ಒಂದು ಪತ್ರ ಬಂತು. ಆತ ಹ್ಯಾಟ್ ಆಶ್ ಬರಿ ಜಿಲ್ಲೆಯ ಹೃದಯ ಭಾಗದಲ್ಲಿನ ಫ್ರೆಡರಿಕ್ ಬೀದಿಯಲ್ಲಿ ಅಂಗಡಿ ಮುಂಭಾಗವೊಂದನ್ನು ಬಾಡಿಗೆಗೆ ಹಿಡಿದಿದ್ದನು. ಅಲ್ಲಿ ಒಂದು ಬಾಡಿಗೆಗೆ ಒಂದು ಸ್ಥಳವನ್ನು ತಗೊಳ್ತಾನೆ ಅವನು ಮುಕುಂದ. ನಾವು ಈಗ ಇದನ್ನು ದೇವಾಲಯವಾಗಿ ಪರಿವರ್ತಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದೇವೆ. ಅಂದ್ರೆ ಆ ಒಂದು ಅಂಗಡಿ ಮಳಿಗೆಯನ್ನು ಅವರೇನ್ ಮಾಡ್ತಾರೆ, ಬಾಡಿಗೆಗೆ ತಕೊಂಡು ಅದನ್ನು ದೇವಾಲಯವಾಗಿ ಪರಿವರ್ತನೆ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ ಎಂದು ಆತ ಬರೆದಿದ್ದನು. ಆಗ ಪ್ರಭುಪಾದರು ಇದನ್ನು ನಾನು ಕೂಡಲೇ ಹೋಗುತ್ತೇನೆ ಎಂದು ಹೇಳಿದರು. ಅಂದ್ರೆ ಅಲ್ಲಿ ಕರಾವಳಿ ಸೈಡ್ ಅಲ್ಲಿ ಸಂಜೆ ಹೊತ್ತಿಗೆ ಸಭೆ ನಡೆಯುವಾಗ ಮುಕುಂದನು ತನ್ನನ್ನು ಬರಮಾಡಿಕೊಳ್ಳಿಕ್ಕೆ ರೆಡಿ ಇದ್ದಾನ ಅಂತ ಹೇಳ್ತಾರೆ. ಮುಕುಂದ ಇರುವುದು ಬೇರೆ ಕಡೆ. ಅಂದ್ರೆ ಅಲ್ಲಿ ಈಗ ಅವನೇನ್ ಮಾಡ್ತಾನೆ, ಒಂದು ಸ್ಥಳ ತಕೊಳ್ತಾನೆ ಹ್ಯಾಟ್ ಆಶ್ ಬರಿ ಜಿಲ್ಲೆಯಲ್ಲಿ. ಅದನ್ನ ತಕೊಂಡು ಅದನ್ನು ದೇವಾಲಯದ ಹಾಗೆ ಮಾಡ್ತಾನೆ. ಮಾಡ್ಲಿಕ್ಕೆ ರೆಡಿ ಮಾಡಿರ್ತಾರೆ ಅವರು. ಅಲ್ಲಿ ಪ್ರಭುಪಾದ್ರು ಈಗ ಹೋಗ್ತಾರೆ, ಅಲ್ಲಿ ಲೆಟರ್ ಬರೀತಾನೆ ಅವನು ಪ್ರಭುಪಾದ್ರಿಗೆ. ಆದ್ರಿಂದ ಪ್ರಭುಪಾದರು ಕೂಡ್ಲೆ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋದ ಹ್ಯಾಟ್ ಆಶ್ ಬರಿಯಲ್ಲಿ ಮೂಲವಾಸಿಗಳ ಒಕ್ಕೂಟದ ಬಗ್ಗೆ ಮುಕುಂದ ಕೆಲವು ವಿಷಯಗಳು ಹೇಳಿದ್ದರು. ಅಂದ್ರೆ ಮುಕುಂದ ಪ್ರಭುಪಾದರಿಗೆ ಆ ಮೂಲವಾಸಿಗಳ ಬಗ್ಗೆ ಎಲ್ಲ ಹೇಳ್ತಾನೆ. ಅಲ್ಲಿ ಹ್ಯಾಟ್ ಆಶ್ ಬರಿ ಅಲ್ಲಿ ಆ ಪ್ಲೇಸಿನ ಮೂಲವಾಸಿಗಳಿರ್ತಾರೆ, ಅವರ ಬಗ್ಗೆ ಎಲ್ಲ ಹೇಳಿರ್ತಾನೆ ಅವನು. ಮುಕುಂದನು ಬಾಡಿಗೆಗೆ ಪಡೆದ ಅಂಗಡಿ ಮಳಿಗೆಯ ನೆರೆಹೊರೆಗೆ ದೇಶದ ಎಲ್ಲಾ ಭಾಗಗಳಿಂದ ಸಾವಿರಾರು ಹಿಪ್ಪಿಗಳು ವಲಸೆ ಬರ್ತಿದ್ರು. ಅಲ್ಲಿ ತುಂಬಾ ಹಿಪ್ಪಿಗಳೆಲ್ಲ ಆ ಪ್ಲೇಸಿಗೆ ಬರ್ತಾ ಇದ್ರು. ಅದರಿಂದ ನ್ಯೂಯಾರ್ಕ್ ನಗರದಲ್ಲಿ ನಡೆಯುತ್ತಿರುವುದಕ್ಕಿಂತ ದೊಡ್ಡದಾದ ಯುವ ಕಲಾ ಸಾಹಿತ್ಯ ಪುನರುಜ್ಜೀವನವಾಗಿತ್ತು. ಅಂದ್ರೆ ನ್ಯೂಯಾರ್ಕ್ ನಲ್ಲಿ ತುಂಬಾ ಹಿಪ್ಪಿಗಳಿದ್ರು, ಅದೇ ತರ ಇಲ್ಲಿ ಕೂಡ ಅದಕ್ಕಿಂತ ದೊಡ್ಡದು ಜನ. ಇಲ್ಲಿ ತುಂಬಾ ದೊಡ್ಡದಾದ ಯುವಕರು ಅಲ್ಲಿ ಸಾಹಿತ್ಯ ಪುನರುಜ್ಜೀವನವಾಗಿತ್ತು. ಅಲ್ಲಿ ಕೂಡ ತುಂಬಾ ಇದಾಗಿತ್ತು ಅಂತ ಹೇಳ್ತಾರೆ ಯುವಕರದ್ದು. ಹೊಸ ದೇವಾಲಯಕ್ಕಾಗಿ ಹಣವನ್ನು ಕೂಡಿಸುವ ಯೋಜನೆಯಲ್ಲಿ ಮುಕುಂದನು ಮಂತ್ರ ರ್ಯಾಕ್ ನೃತ್ಯವನ್ನು ಯೋಜಿಸಿದನು. ಆ ದೇವಾಲಯ ಮಾಡ್ಬೇಕಾದ್ರೆ ಹಣ ಬೇಕು, ಅದಕ್ಕೋಸ್ಕರ ಅವನೇನ್ ಮಾಡ್ತಾರೆ, ಅವನು ಮಂತ್ರ ರ್ಯಾಕ್ ಅನ್ನುವ ಒಂದು ನೃತ್ಯವನ್ನು ಯೋಚನೆ ಮಾಡ್ತಾನೆ. ಅದನ್ನು ಮಾಡೋದ್ರಿಂದ ಹಣವನ್ನು ಮಾಡಿ ಆ ದೇವಸ್ಥಾನವನ್ನು ಕಟ್ಟಬಹುದು ಅಂತ ಹೇಳ್ಕೊಂಡು ಸುಪ್ರಸಿದ್ಧ ರಾಕ್ ವಾದ್ಯ ಮೇಳವು ಕಾಣಿಸಿಕೊಳ್ಳಲಿತ್ತು. ಸ್ವಾಮಿ ಭಕ್ತಿ ವೇದಾಂತರು ಏನ್ ಮಾಡ್ತಾರೆ, ಹಾಗೂ ಹರೇ ಕೃಷ್ಣ ಸಂಕೀರ್ತನವು ಆಕರ್ಷಣೆ ಕೇಂದ್ರವಾಗಿದ್ದವು. ಅಲ್ಲಿ ಏನಾಗ್ತದೆ, ಎಲ್ಲ ರಾಕ್ ಮೇಳ ಕಾಣಿಸಿಕೊಳ್ತದೆ, ಮತ್ತೆ ಹರೇ ಕೃಷ್ಣ ಮಹಾಮಂತ್ರ ಎಲ್ಲ ಕಾಣಿಸಿಕೊಳ್ತದೆ ಅಲ್ಲೆಲ್ಲ. ಅಲ್ಲಿ ಅದು ಆಕರ್ಷಣೆ ಆಗಿತ್ತು, ಕೇಂದ್ರವಾಗಿತ್ತು ಅಂತ ಹೇಳ್ತಾರೆ, ಹರೇ ಕೃಷ್ಣ ಮಹಾಮಂತ್ರದ ಆಕರ್ಷಣೆ. ನೆಕ್ಸ್ಟ್ ನೋಡು ಏನಾಗ್ತದೆ ಅಂತ. ಮುಕುಂದ ಏನ್ ಮಾಡ್ತಾನೆ, ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಒಂದೇ ಸೆಕೆಂಡ್. ಮುಕುಂದನು ತನ್ನ ಪತ್ರದ ಜೊತೆ ಪ್ಲೇನ್ ಟಿಕೆಟ್ ಇಟ್ಟಿದ್ದನು. ಆದರೂ ಸ್ವಾಮೀಜಿ ಇದನ್ನು ಬಳಸುತ್ತಾರೆ ಎಂದು ಒಪ್ಪಲು ಸ್ವಾಮೀಜಿಯ ಕೆಲವು ಅನುಯಾಯಿಗಳು ನಿರಾಕರಿಸಿದರು. ತಾವು ನ್ಯೂಯಾರ್ಕ್ ಬಿಡುವುದು ಸಾಧ್ಯವಿಲ್ಲವೆಂದು ತಿಳಿದವರೆಲ್ಲ ಸ್ವಾಮೀಜಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಲಿರುವ ವಿಚಾರವನ್ನು ಟೀಕಿಸತೊಡಗಿದರು. ಪಶ್ಚಿಮ ಕರಾವಳಿಗೆ ಆಗಮಿಸಿರುವವರು ಸ್ವಾಮೀಜಿಯ ಬಗ್ಗೆ ಸಮರ್ಪಕ ಕಾಳಜಿ ವಹಿಸುವರೆಂದು ಅವರು ಭಾವಿಸಲಿಲ್ಲ. ಸ್ವಾಮೀಜಿ ರಾಕ್ ಸಂಗೀತಗಾರರೊಂದಿಗೆ ಕಾಣಿಸಿಕೊಳ್ಳುವರೆ. ಅಲ್ಲಿದ್ದ ಜನ ಗೌರವಸ್ಥರಂತೆ ತೋರಲಿಲ್ಲ. ಹೇಗೆ ಇರಲಿ, ಅಲ್ಲಿ ಸರಿಯಾದ ದೇವಾಲಯವಿಲ್ಲ, ಮುದ್ರಣಾಲಯವಿಲ್ಲ,
ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆ ಇಲ್ಲ. ಸ್ವಾಮೀಜಿ ಕ್ಯಾಲಿಫೋರ್ನಿಯಾದಲ್ಲಿ ಅಪರಿಚಿತರ ಜೊತೆ ಅಂತಹ ಸಮಾರಂಭದಲ್ಲಿ ಹಾಜರಾಗಲು ಯಾಕೆ ನ್ಯೂಯಾರ್ಕ್ ಅನ್ನು ಬಿಡಬೇಕು? ಬಿಟ್ಟು ಹೋಗಬೇಕು. ಅವರು ಹೇಗೆ ತಾನೇ ಶಿಷ್ಯರನ್ನು ನ್ಯೂಯಾರ್ಕ್ ನಲ್ಲಿ ಬಿಟ್ಟು ಹೋಗುವರು? ಸ್ವಾಮೀಜಿ ಇಲ್ಲದೆ ಅವರೆಲ್ಲರ ಆಧ್ಯಾತ್ಮಿಕ ಸಾಧನೆ ಮುಂದುವರಿಯುವುದಾಗಿ ಹೀಗೆ ಭಿನ್ನಾಭಿಪ್ರಾಯವುಳ್ಳ ಒಬ್ಬಿಬ್ಬರು ಕೊಂಚ ಅಳುಕಿನಿಂದಲೇ ತಮ್ಮ ಈ ಕೆಲವು ಭಾವನೆಗಳನ್ನು ಪ್ರಭುಪಾದರಿಗೆ ತಿಳಿಸಿದರು. ಇದು ತಮ್ಮನ್ನು ಬಿಟ್ಟು ಹೋಗಲು ಯೋಚಿಸುತ್ತಿರುವ ಸ್ವಾಮೀಜಿಗೆ ಬುದ್ಧಿವಾದ ಹೇಳಲು ಬಯಸುತ್ತಿರುವರೇನೋ ಎನ್ನುವಂತಿತ್ತು. ಅಲ್ಲದೆ ಅವರು ಇಲ್ಲಿಂದ ಹೊರಟು ಹೋದರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಾಗಲಿ ನ್ಯೂಯಾರ್ಕ್ನಲ್ಲಾಗಲಿ ಎರಡೂ ಕಡೆ ಕೆಲಸಗಳು ಚೆನ್ನಾಗಿ ನಡೆಯಲಾರವು ಎನ್ನುವುದನ್ನು ಸೂಚಿಸುವುದೂ ಆಗಿತ್ತು. ಆದರೆ ಪ್ರಭುಪಾದರು ತಕ್ಕಷ್ಟು ವಿಶ್ವಾಸಭರಿತರು, ದೃಢ ಸಂಕಲ್ಪ ಉಳ್ಳವರು ಆಗಿದ್ದರು. ಅವರು ನ್ಯೂಯಾರ್ಕ್ಗೆ ಸೇರಿದವರಲ್ಲ, ಅವರು ಕೃಷ್ಣನಿಗೆ ಸೇರಿದವರು. ಆದ್ದರಿಂದ ಸ್ವಾಮಿಯವರು ಎಲ್ಲೆಲ್ಲ ಉಪದೇಶಿಸಬೇಕೆಂದು ಕೃಷ್ಣನು ಬಯಸಿದ್ದನು ಅಲ್ಲೆಲ್ಲ ಅವರು ಹೋಗಲೇಬೇಕಿತ್ತು. ಪ್ರಭುಪಾದರು ಪೂರ್ಣ ವೈರಾಗ್ಯ ಮನೋಧರ್ಮವನ್ನು, ಹರೇ ಕೃಷ್ಣ ಸಂಕೀರ್ತನವನ್ನು ಹರಡಲು ಅಗತ್ಯವಾದ ಪ್ರಮಾಣಕ್ಕೆ ಕಾತರವನ್ನೂ ತೋರಿದರು. ಓದ್ಬೇಕಾ ಮಾತಾಜಿ? ನೋಡಿ, ಇದು ಹೇಳ್ತೀನಿ. ಇಲ್ಲಿ ಮುಕುಂದ ಏನ್ ಮಾಡ್ತಾನೆ, ಒಂದು ಟಿಕೆಟ್ ಇಟ್ಟಿರ್ತಾನೆ ಪ್ರಭುಪಾದರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ. ಆದ್ರೂ ಸ್ವಾಮೀಜಿ ಇದನ್ನು ಬಳಸುತ್ತಾರೆ ಎಂದು ಅವರು ಒಪ್ಪಲು ಸ್ವಾಮೀಜಿಯ ಕೆಲವು ಅನುಯಾಯಿಗಳು ನಿರಾಕರಿಸ್ತಾರೆ. ಅಂದ್ರೆ ಪ್ರಭುಪಾದರು ಸ್ವಲ್ಪ ಸ್ವಾಭಿಮಾನಿ ಇರ್ತಾರೆ. ಅವ್ರು ಯಾಕೆ ಹೋಗ್ತಾರೆ, ನ್ಯೂಯಾರ್ಕ್ಗೆ ಹೋಗುದಿಲ್ಲ, ಅವ್ರು ಇಲ್ಲಿ ಬಿಟ್ಟು ಹೋದ್ರೆ ಅವರಿಗೆ ಅಲ್ಲಿ ಏನ್ ಮಾಡ್ತಾರೆ, ಅವ್ರು ಹೋಗುದಿಲ್ಲ ಅಂತ ಹೇಳ್ಕೊಂಡು ಅವರಿಗೆ ಟೀಕೆ ಮಾಡ್ತಾ ಇರ್ತಾರಂತೆ. ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಲಿರೋ ವಿಚಾರವನ್ನು ಟೀಕಿಸತೊಡಗಿದ್ರು. ಅಂದ್ರೆ ಅವರು ಪ್ರಭುಪಾದರು ಹೋಗ್ಲಿಕ್ಕಿಲ್ಲ ಅಂತ ಒಂದು ಡ್ಯಾನ್ಸಿಗೆ ಅವ್ರು ಯಾಕೆ ಹೋಗ್ತಾರೆ ಅದಕ್ಕೆ ಅಂತ ಹೇಳ್ತಾರೆ. ರಾಕ್ ಸಂಗೀತ ಅವರೊಂದಿಗೆ ಕಾಣಿಸಿಕೊಳ್ಳುವರೆ ಅವರು ಅಲ್ಲಿದ್ದ ಜನ ಗೌರವಸ್ಥರಂತೆ ತೋರ್ಲಿಲ್ಲ ಅಂತ ಹೇಳ್ತಾರೆ. ಹೇಗೆ ಇರಲಿ, ಅಲ್ಲಿ ಸರಿಯಾದ ದೇವಾಲಯವೂ ಇಲ್ಲ, ಮುದ್ರಣಾಲಯ ಇಲ್ಲ, ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆ ಇಲ್ಲ. ಸ್ವಾಮೀಜಿ ಕ್ಯಾಲಿಫೋರ್ನಿಯಾದಲ್ಲಿ ಅಪರಿಚಿತರ ಜೊತೆ ಅಂತ ಸಮಾರಂಭದಲ್ಲಿ ಹಾಜರಾಗಲು ಯಾಕೆ ನ್ಯೂಯಾರ್ಕ್ಗೆ ಬಿಟ್ಟು ಹೋಗ್ಬೇಕು? ಅಂದ್ರೆ ಅವ್ರು ಇಲ್ಲಿ ಬಿಟ್ಟು ಹೋದ್ರೆ ಇವರಿಗೆಲ್ಲ ಏನಾಗ್ತದೆ, ಪ್ರಭುಪಾದ್ರ ಜೊತೆ ಇದ್ದಿದ್ದ ಅಭ್ಯಾಸ ಆಗಿದೆ. ಈಗ ಇವ್ರು ಬಿಟ್ಟು ಹೋದ್ರೆ ಇಲ್ಲಿ ಸಹ ಕೃಷ್ಣ ಪ್ರಜ್ಞೆ ಮುಂದುವರಿಯುವುದಿಲ್ಲ, ಅಲ್ಲಿಯೂ ಸಹ ಮುಂದುವರಿಯುವುದಿಲ್ಲ, ಅರ್ಧಂಬರ್ಧ ಆಗ್ತದೆ ಅಂತ ಇವರ ಅಭಿಪ್ರಾಯ. ಹಾಗೆ ಇವ್ರು ಎಣಿಸಿರ್ತಾರೆ, ಈಗ ಇಲ್ಲಿ ಆಧ್ಯಾತ್ಮಿಕ ಸಾಧನೆ ಮುಂದುವರಿಸುವುದಾದ್ರೆ ಹೇಗೆ ಭಿನ್ನಾಭಿಪ್ರಾಯ, ಒಬ್ಬಿಬ್ರು ಪಂಚ ಅಳುಕಿನಿಂದಲೇ ತಮ್ಮ ತಮ್ಮ ಭಾವನೆಗಳನ್ನು ಪ್ರಭುಪಾದರಿಗೆ ಹೇಳ್ತಾರೆ. ಅಂದ್ರೆ ಪ್ರಭುಪಾದರು ಇಲ್ಲಿಂದ ಹೋಗಬಾರ್ದು ಅಂತ ಒಂದು ಹೇಳುವಂತಹ ಒಂದು ಬೇರೆ ರೀತಿಯಲ್ಲಿ ಅವ್ರು ಹೇಳುದು, ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಆಮೇಲೆ ಏನ್ ಹೇಳ್ತಾರೆ, ಪ್ರಭುಪಾದರು ಹೊರಟು ಹೋದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಆಗ್ಲಿ ನ್ಯೂಯಾರ್ಕ್ ಆಗ್ಲಿ ಎರಡೂ ಕಡೆ ಕೆಲಸಗಳು ಚೆನ್ನಾಗಿ ನಡೆಯಲೇ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದರು ತಕ್ಕಷ್ಟು ವಿಶ್ವಾಸ ಭರಿತರು, ದೃಢ ಸಂಕಲ್ಪ, ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ. ಅವರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದು ಅದು ನಿಗದಿತವಾಗಿದೆ, ಕೃಷ್ಣ ನಿಗದಿಪಡಿಸಿದಾನೆ, ಅಲ್ಲಿ ಅವರು ಹೋಗ್ಲೇಬೇಕು. ಆದ್ರಿಂದ ಅವ್ರೇನ್ ಮಾಡ್ತಾರೆ, ಸ್ವಾಮಿ ಅವರು ಎಲ್ಲೆಲ್ಲಿ ಉಪದೇಶಿಸಬೇಕೆಂದು ಕೃಷ್ಣನು ಬಯಸಿದ್ದನು ಅಲ್ಲೆಲ್ಲ ಅವರು ಹೋಗ್ಲೇಬೇಕಿತ್ತು. ಪ್ರಭುಪಾದರು ಪೂರ್ಣ ವೈರಾಗ್ಯ ಮನೋಧರ್ಮದವರು, ಹರೇ ಕೃಷ್ಣ ಸಂಕೀರ್ತನ ಹರಡುವ ಅಗತ್ಯವಾದ ಪ್ರಮಾಣಕ್ಕೆ ಕಾತರವನ್ನು ತೋರಿದರು. ಅವರು ಅದಕ್ಕೆ ಏನ್ ಮಾಡ್ತಾರೆ, ಅಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಯಾಕಂದ್ರೆ ಅವರಿಗೆ ಕೃಷ್ಣ ಪ್ರಜ್ಞೆ ಪ್ರಚಾರ ಆಗ್ಬೇಕು ಎಲ್ಲ ಕಡೆ, ಎಲ್ಲ ಒಂದೇ ಕಡೆ ಮಾಡುವುದಲ್ಲ, ಎಲ್ಲ ಕಡೆ ಹರಡಬೇಕು ಅನ್ನೋದು ಅವ್ರ ಇಷ್ಟ ಇರ್ತದೆ. ಅವರು ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಆಮೇಲೆ ಬ್ರಹ್ಮಾನಂದನ ಬಗ್ಗೆ ಕೊಟ್ಟಿದ್ದಾರೆ, ಏನ್ ಹೇಳ್ತಾರೆ ನೋಡೋಣ. ಹರೇ ಕೃಷ್ಣ. ವರದ ಹೆಗ್ಡೆ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಾನಂದ, ಆದರೆ ಅವರು ಬಿಟ್ಟು ಹೋಗಲಿರುವವರು ಎನ್ನುವುದು ನಮಗೆ ಆಘಾತವನ್ನುಂಟು ಮಾಡಿತು. ಕೃಷ್ಣ ಪ್ರಜ್ಞೆಯು ಕೆಳಪೂರ್ವ ಬದಿಯ ಆಚೆಗೆ ಹೋಗಬಹುದೆಂದು ನಾನು ಎಂದೂ ಯೋಚಿಸಿಯೇ ಇರಲಿಲ್ಲ. ಅಂದ ಮೇಲೆ ನ್ಯೂಯಾರ್ಕ್ ನಗರದ ಬಗ್ಗೆ ಹೇಳಬೇಕಾದ್ದೇನಿದೆ? ಇದು ಇದೇ ಆಗಿದೆ. ಇದು ಇಲ್ಲೇ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ನಾನು ಭಾವಿಸಿದ್ದೆ. ಜನವರಿಯ 2ನೇ ವಾರದ ಕೊನೆಯ ದಿನಗಳಲ್ಲಿ ಅಂತಿಮವಾಗಿ ವಿಮಾನದಲ್ಲಿ ಸ್ಥಳ ಕಾದಿರಿಸಲಾಯಿತು. ಪೆಟ್ಟಿಗೆಯಲ್ಲಿದ್ದ ಸ್ವಾಮೀಜಿಯ ಹಸ್ತಪ್ರತಿಗಳನ್ನು ಭಕ್ತರು ಗಂಟು ಕಟ್ಟತೊಡಗಿದರು. ರಂಚೂರ್ ಅಲ್ಲಿದ್ದ ಒಬ್ಬ ಹೊಸ ಭಕ್ತ ಟಾಂಕಿನ್ಸ್ ಚೌಕದ ಉದ್ಯಾನದಿಂದ ಆತನನ್ನು ಆರಿಸಿಕೊಳ್ಳಲಾಗಿತ್ತು. ಆತ ವಿಮಾನದ ಟಿಕೆಟ್ಗೆ ಸಾಕಷ್ಟು ಹಣ ಸಂಗ್ರಹಿಸಿದ್ದ. ಆಪ್ತ ಸಹಾಯಕನಾಗಿ ಅವನು ಪ್ರಭುಪಾದರ ಜೊತೆಗೂಡಿರಬೇಕೆಂದು ಭಕ್ತರು ನಿಶ್ಚಯಿಸಿದ್ದರು. ತಾವು ಕೆಲವು ವಾರಗಳ ಮಟ್ಟಿಗೆ ಮಾತ್ರ ಹೋಗುವುದಾಗಿಯೂ ತನ್ನ ಅನುಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ತಪ್ಪದೇ ನಡೆಯಬೇಕೆಂದು ತಾವು ಬಯಸುವುದಾಗಿಯೂ ಪ್ರಭುಪಾದರು ಭಕ್ತರಿಗೆ ತಿಳಿಸಿದರು. ಪ್ರಭುಪಾದರನ್ನು ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲು ಹುಡುಗರು ಕಾರಿನ ವ್ಯವಸ್ಥೆ ಮಾಡುತ್ತಿದ್ದಾಗ
ಸ್ವಾಮೀಜಿ ತಮ್ಮ ಕೋಣೆಯಲ್ಲಿ ನಿರೀಕ್ಷೆ ಮಾಡುತ್ತಿದ್ದರು. ಆ ಹಗಲು ಬೂದಿ ಬಣ್ಣದ್ದಾಗಿತ್ತು, ಶೀತಭರಿತವಾಗಿತ್ತು. ಕೋಣೆಯನ್ನು ಬೆಚ್ಚಗಿಡುವ ಯಂತ್ರವು ಹಿಸ್ಸೆಂದು ಹಬೆಯುಗೊಳ್ಳುತ್ತಿತ್ತು. ಅವರು ಒಂದೇ ಪೆಟ್ಟಿಗೆಯನ್ನು ತೆಗೆದುಕೊಂಡಿದ್ದರು. ಹೆಚ್ಚಾಗಿ ಬಟ್ಟೆಗಳು ಮತ್ತು ಕೆಲವು ಪುಸ್ತಕಗಳು. ತಮ್ಮ ಹಸ್ತಪ್ರತಿಗಳು ಕ್ರಮವಾಗಿ ಇವೆಯೇ ಎಂದು ನೋಡಲು ಅವರು ಪೆಟ್ಟಿಗೆಯನ್ನು ಪರೀಕ್ಷಿಸಿದರು. ಕೀರ್ತನಾನಂದನು ಅವರ ಮಳಿಗೆಯಲ್ಲಿರುವ ವಸ್ತುಗಳ ಕಾಳಜಿಯನ್ನು ವಹಿಸಿಕೊಂಡಿದ್ದನು. ಅವರು ತಮ್ಮ ಬರೆಯುವ ಮನೆಯ ಬಳಿ ಕುಳಿತರು. ಅವರು 6 ತಿಂಗಳಿಗೂ ಹೆಚ್ಚಿನ ಸಮಯದಿಂದ ಅಲ್ಲಿ ಬಹಳ ಸಾರಿ ಕುಳಿತಿದ್ದರು. ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳ ತಯಾರಿಯಲ್ಲಿ ಬೆರಳಚ್ಚು ಮಾಡುತ್ತಾ ಗಂಟೆಗಟ್ಟಲೆ ಅಲ್ಲಿ ಕುಳಿತಿರುತ್ತಿದ್ದರು. ಅನೇಕ ಜನ ಅತಿಥಿಗಳೊಂದಿಗೆ ತಮ್ಮ ಅನುಯಾಯಿಗಳೊಂದಿಗೆ ಮಾತನಾಡುತ್ತಾ ಅಲ್ಲಿ ಕುಳಿತಿರುತ್ತಿದ್ದರು. ಇಂದು ಅವರು ಅಲ್ಲಿ ಸ್ನೇಹಿತರೊಂದಿಗೆ ಮಾತನಾಡುತ್ತಿರಲಿಲ್ಲ ಅಥವಾ ಹಸ್ತಪ್ರತಿಗಳನ್ನು ಬೆರಳಚ್ಚಿಸುತ್ತಿರಲಿಲ್ಲ. ಆದರೆ ತಾವು ಬೀಳ್ಕೊಳ್ಳುವುದಕ್ಕೆ ಮುನ್ನ ಕೊನೆಯ ಕೆಲವು ಕ್ಷಣಗಳನ್ನು ನಿರೀಕ್ಷಿಸುತ್ತಾ ಒಂಟಿಯಾಗಿ ಇದ್ದರು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಮಾತಾಜಿ. ಇಲ್ಲವಾ? ರಾಜು ಪ್ರಭುಜಿ ಓದಿ. ಓಕೆ ಓಕೆ. ಪ್ರವೀಣ ಮಾತಾಜಿ. ಮಾತಾಜಿ ಮಾಡಿಬಿಡಿ, ಮತ್ತೆ ಓದ್ಲಿ ಅವರು. ಆದರೆ ಬ್ರಹ್ಮಾನಂದ ಏನ್ ಹೇಳ್ತಾನೆ ಇಲ್ಲಿ, ಅವರು ಬಿಟ್ಟು ಇರುವವರು ಎನ್ನುವುದು ನಮಗೆ ಆಘಾತ ಉಂಟು ಮಾಡಿತು ಅಂತ ಹೇಳ್ತಾನೆ. ಬ್ರಹ್ಮಾನಂದನವರಿಗೆ ಏನಾಗ್ತದೆ, ಅವರಿಗೆಲ್ಲ ಪ್ರಭುಪಾದ್ರ ಜೊತೆಯಲ್ಲೇ ಇರುವುದಲ್ವಾ, ಅವರಿಗೆ ಒಂಥರ ಬೇಸರ ಆಗ್ತದೆ, ಆಘಾತ ಉಂಟು ಮಾಡ್ತದೆ. ಅವ್ರು ನಂಬುದಿಲ್ಲ ಪ್ರಭುಪಾದರು ಹೋಗ್ತಾರೆ ಅಂದ್ರೆ. ಅಂತ ಒಂದು ನೃತ್ಯಕ್ಕೆ, ಅಂತ ಸ್ಥಳಗಳಲ್ಲಿ ದೇವಸ್ಥಾನ ಇಲ್ಲ, ಏನಿಲ್ಲ, ಅಲ್ಲಿಗೆ ಹೊರಡುದಿಲ್ಲ ಅವರು ಅಂತ ಯೋಚನೆ ಮಾಡಿರ್ತಾರೆ. ಆದ್ರೆ ಇವರು ಸಡನ್ ಆಗಿ ಹೊರಡ್ತಾರೆ. ಕೃಷ್ಣ ಪ್ರಜ್ಞೆಯು ಪೂರ್ವ ಬದಿಯ ಆಚೆಗೆ ಹೋಗಬಹುದೆಂದು ನಾನು ಎಂದೂ ಯೋಚಿಸಿರ್ಲಿಲ್ಲ ಅಂತ ಹೇಳ್ತಾನೆ. ಅಂದ ಮೇಲೆ ನ್ಯೂಯಾರ್ಕ್ ನಗರದ ಬಗ್ಗೆ ಹೇಳಬೇಕಾದ ಏನಿದೆ, ಇದೇ ಆಗಿದೆ. ಇದು ಅಲ್ಲಿಯೇ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ನಾನು ಭಾವಿಸಿದ್ದೆ. ಅಂದ್ರೆ ಇಲ್ಲಿ ಪ್ರಭುಪಾದರು ಇಲ್ಲೇ ಇರ್ತಾರೆ ಅಂತ ಅವ್ರು ಯೋಚನೆ ಮಾಡಿದ್ದ. ಆದ್ರೆ ಇವ್ರು ಯಾಕೆ ಸಡನ್ ಆಗಿ ಹೊರಟಿದ್ದಾರೆ, ಅವರಿಗೆ ಬೇಸರ ಆಗ್ತದೆ. ಜನವರಿ 2ನೇ ವಾರದ ಕೊನೆಯ ದಿನಗಳಲ್ಲಿ ಅಂತಿಮವಾಗಿ ವಿಮಾನದಲ್ಲಿ ಸ್ಥಳ ಕಾದಿರಿಸಲಾಗಿತ್ತು. ಅವರಿಗೆ ವಿಮಾನದ ಟಿಕೆಟ್ ಎಲ್ಲ ಆಗಿದೆ. ಆ ಟಿಕೆಟ್ಗೆ ಈ ಹಣವನ್ನೆಲ್ಲ ಯಾರು ಮಾಡ್ತಾನೆ, ಒಬ್ಬ ಹುಡುಗ, ಅವನು ಯಾರು, ರಂಚೋರ್ ಅಂತ, ಅಲ್ಲಿದ್ದ ಒಬ್ಬ ಭಕ್ತ, ಹೊಸ ಭಕ್ತ, ಟಾಮ್ಕಿನ್ಸ್ ಚೌಕದ ಉದ್ಯಾನವನದಿಂದ ಆತನನ್ನು ಆರಿಸಿಕೊಳ್ಳಲಾಗಿತ್ತು. ಆತ ವಿಮಾನದ ಟಿಕೆಟ್ಗೆ ಸಾಕಷ್ಟು ಹಣವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಂತೆ. ರಂಚೋರ್ ಅಂತ ಹುಡುಗ. ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅವರ ಪ್ರಭುಪಾದರ ಜೊತೆ ವಿಶ್ವಾಸದ ಹುಡುಗ, ಅವರನ್ನು ಕಳಿಸ್ಲಿಕ್ಕೆ ಅವರು ರೆಡಿ ಮಾಡ್ತಾರೆ. ಅಂದ್ರೆ ಅವನ ಹಣ ಎಲ್ಲ ಒಟ್ಟು ಮಾಡಿ ಕೊಟ್ಟಿದ್ದಾನೆ, ಅವನ ಮೇಲೆ ಒಂದು ವಿಶ್ವಾಸ ಇರ್ತದೆ. ಆಪ್ತ ಸಹಾಯಕನಾಗಿ ಅವರ ಜೊತೆಯಲ್ಲಿ ಅವನನ್ನು ಕಳಿಸ್ಲಿಕ್ಕೆ ಏನ್ ಮಾಡ್ತಾರೆ, ಅವರು ಇದು ಮಾಡ್ತಾರೆ. ಎಲ್ಲ ಕಾರ್ಯಕ್ರಮಗಳು ತಪ್ಪದೇ ನಡೆಯಬೇಕೆಂದು, ನಾನು ಇಲ್ಲದಾಗ ಇಲ್ಲಿ ಯಾವ ಕಾರ್ಯಕ್ರಮ ಕೂಡ ನಿಲ್ಬಾರ್ದು, ಎಲ್ಲವೂ ನಡಿಬೇಕು ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಮೊದ್ಲಿನ ಹಾಗೆ ಎಲ್ಲ ಕಾರ್ಯಕ್ರಮಗಳು ನನ್ನ ಅನುಪಸ್ಥಿತಿಯಲ್ಲಿ ನಿಲ್ಲಬಾರದು, ನಡಿಬೇಕು ಅಂತ ಹೇಳ್ತಾರೆ. ಪ್ರಭುಪಾದರನ್ನು ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲು ಹುಡುಗರು ಕಾರಿನ ವ್ಯವಸ್ಥೆ ಮಾಡುತ್ತಿದ್ದಾಗ ಸ್ವಾಮೀಜಿ ತಮ್ಮ ಕೋಣೆಯಲ್ಲಿ ನಿರೀಕ್ಷೆ ಕಾಯ್ತಾ ಇರ್ತಾರೆ. ಆ ಹಗಲು ಬೂದಿ ಬಣ್ಣದಿಂದ ಆಗಿತ್ತು ಅಂತ ಹೇಳ್ತಾರೆ. ಬೂದು ಬಣ್ಣದಿಂದ ತುಂಬಿತ್ತು ಅಂದ್ರೆ ಮೋಡ ಇತ್ತು ಕಾಣ್ಬೇಕು. ಶೀತಭರಿತವಾಗಿತ್ತು. ಕೋಣೆಯನ್ನು ಬೆಚ್ಚಗಿಡುವ ಯಂತ್ರವು ಮಂಜು ತುಂಬಿತ್ತು ಕಾಣ್ಬೇಕು. ಶೀತಭರಿತವಾಗಿತ್ತು ಅಂತ ಹೇಳ್ತಾರೆ. ಬೆಚ್ಚಗಿಡುವ ಹಬೆಯನ್ನು ಉಗುಳ್ತಾ ಇತ್ತು, ಅಂದ್ರೆ ಶಾಖದ ಯಂತ್ರವನ್ನು ಅಲ್ಲಿ ಚಾಲನೆಯಲ್ಲಿತ್ತು. ಅವರು ಒಟ್ಟಿಗೆ ಪೆಟ್ಟಿಗೆಯನ್ನು ತೆಗೆದುಕೊಂಡಿದ್ರು. ಹೆಚ್ಚಾಗಿ ಒಂದೇ ಪೆಟ್ಟಿಗೆಯನ್ನು ತೆಗೆದುಕೊಂಡಿದ್ರಂತೆ. ಹೆಚ್ಚಾಗಿ ಬಟ್ಟೆಗಳು ಮತ್ತು ಪುಸ್ತಕಗಳು, ಹಸ್ತಪ್ರತಿಗಳು ಕ್ರಮವಾಗಿ ಇವೆಯೇ ಎಂದು ನೋಡಲು ಅವರು ಪೆಟ್ಟಿಗೆಯನ್ನು ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಪುಸ್ತಕ, ಅವರು ಬರೆದಿರುವಂತಹ ಹಸ್ತಪ್ರತಿಗಳು, ಆಮೇಲೆ ಅವರ ಬಟ್ಟೆ, ಅದನ್ನು ನೋಡ್ತಾರೆ ಇದೆಯಾ ಅಂತ. ಕೀರ್ತನಾನಂದ ಅವರ ಮಳಿಗೆಯಲ್ಲಿರುವ ವಸ್ತುಗಳ ಕಾಳಜಿಯನ್ನು ವಹಿಸಿಕೊಂಡಿದ್ದನು. ಎಲ್ಲವನ್ನು ಅವನು ನೋಡ್ಕೊಳ್ತಾ ಅವರ ಸೇವೆಯನ್ನು ಮಾಡ್ತಿದ್ದವನು ಕೀರ್ತನಾನಂದ. ಅಲ್ಲಿ ಅವರು ತನ್ನ ಬರೆಯುವ ಮನೆಯ ಬಳಿ ಕುಳಿತರು. ಅವರು 6 ತಿಂಗಳಿಗೂ ಹೆಚ್ಚು ಸಮಯದಿಂದ ಅಲ್ಲಿ ಬಹಳ ಸಾರಿ ಕುಳಿತಿದ್ದರು. ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳ ತಯಾರಿಕೆಯಲ್ಲಿ ಬೆರಳಚ್ಚು ಮಾಡುತ್ತಾ ಗಂಟೆಗಟ್ಟಲೆಯಲ್ಲಿ ಕುಳಿತಿರ್ತಾ ಇದ್ರು ಅವರು. ಅಂದ್ರೆ ಭಗವದ್ಗೀತೆ, ಭಾಗವತ ಎಲ್ಲ ಅನುವಾದ ಮಾಡಿ ಅದನ್ನು ಟೈಪ್ ಮಾಡ್ತಾ ಇದ್ರು ಪ್ರಭುಪಾದರು. ಅತಿಥಿಗಳೊಂದಿಗೆ ಏನ್ ಮಾಡ್ತಿದ್ರು, ಅನುಯಾಯಿಗಳೊಂದಿಗೆ ಮಾತನಾಡ್ತಾ ಕುಳಿತಿರ್ತಿದ್ರು. ಇಂದು ಅದು ಯಾವುದೂ ಇಲ್ಲ. ಸ್ನೇಹಿತರೊಂದಿಗೆ ಮಾತನಾಡ್ತಾ ಇಲ್ಲ, ಟೈಪ್ ಮಾಡ್ತಾ ಇಲ್ಲ, ಏನು ಇಲ್ಲ. ಹಸ್ತಪ್ರತಿಗಳ ಬೆರಳಚ್ಚುಗಳು ಇಲ್ಲ.
ಯಾವುದೂ ಇಲ್ಲ. ಪ್ರಭುಪಾದರು ತಾವು ಬೀಳ್ಕೊಳ್ಳುವುದಕ್ಕೆ ಮುನ್ನ ಕೊನೆಯ ಕೆಲವು ಕ್ಷಣಗಳನ್ನು ನಿರೀಕ್ಷಿಸುತ್ತಾ ಒಂಟಿಯಾಗಿ ಇದ್ದರು. ಯಾವ ಕೆಲಸ ಇಲ್ಲ, ಎಲ್ಲವನ್ನು ಸ್ಟಾಪ್ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ರಂತೆ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ, ನಾನೇ ಓದ್ತೇನೆ. ಅದು ನ್ಯೂಯಾರ್ಕ್ನಲ್ಲಿ ಅವರ 2ನೆಯ ಚಳಿಗಾಲ. ಅವರ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ನೆಲೆಗೊಳಿಸಿದ್ದರು. ಕೆಲವೇ ಪ್ರಾಮಾಣಿಕ ಹುಡುಗರು ಹಾಗೂ ಹುಡುಗಿಯರು ಅದಕ್ಕೆ ಸೇರಿದರು. ಅವರೆಲ್ಲ ಕೆಳ ಪೂರ್ವ ಬದಿಯಲ್ಲಿ ಆಗಲೇ ಸುಪರಿಚಿತರಾದವರಾಗಿದ್ರು. ವರ್ತಮಾನ ಪತ್ರಿಕೆಗಳಲ್ಲಿ ಅನೇಕ ಸೂಚನಾ ಪತ್ರಗಳಿದ್ದವು. ಅಲ್ಲದೆ ಇದು ಕೇವಲ ಆರಂಭ ಮಾತ್ರ ಆಗಿತ್ತು. ಇದಕ್ಕಾಗಿ ಅವರು ವೃಂದಾವನವನ್ನು ಬಿಟ್ಟು ಬಂದಿದ್ರು. ಅಮೆರಿಕೆಯಲ್ಲಿ 2 ತಿಂಗಳಿಗಿಂತ ಹೆಚ್ಚು ನೆಲೆಸುವೆನೆಂಬ ಬಗ್ಗೆ ಅವರಿಗೆ ಮೊದಲು ಭರವಸೆ ಇರಲಿಲ್ಲ. ಬಟ್ಲರ್ನಲ್ಲಿ ಅವರು ತಮ್ಮ ಪುಸ್ತಕಗಳನ್ನು ಕಾಣಿಕೆಯಾಗಿ ನೀಡಿದ್ರು. ಆದರೆ ಆಮೇಲೆ ಅವರು ನ್ಯೂಯಾರ್ಕ್ನಲ್ಲಿ ಡಾಕ್ಟರ್ ಮಿಶ್ರಾ ಹೇಗೆ ಕಾರ್ಯವನ್ನು ಅಭಿವೃದ್ಧಿಪಡಿಸಿದ್ರು ಹಾಗೂ ಮಾಯಾವಾದಿಗಳು ದೊಡ್ಡ ಕಟ್ಟಡವನ್ನು ಹೊಂದಿದ್ರು ಎನ್ನುವುದನ್ನು ಕಂಡಿದ್ರು. ಅವರೆಲ್ಲ ಹಣವನ್ನು ಸ್ವೀಕರಿಸಿದರು, ಆದರೆ ಗೀತೆಯ ನೈಜ ಸಂದೇಶವನ್ನು ಕೂಡ ಪ್ರಸಾರ ಮಾಡಿರಲಿಲ್ಲ. ಆದರೆ ಅಮೆರಿಕೆಯ ಜನ ಅದನ್ನು ಎದುರು ನೋಡುತ್ತಲೇ ಇದ್ದರು. ಇದು ಕಷ್ಟಕರವಾದ ವರ್ಷವಾಗಿತ್ತು. ಸ್ವಾಮಿಯವರ ದೇವಬ್ರಾತ್ಗಳಿಗೆ ಸಹಕಾರ ನೀಡುವುದರಲ್ಲಿ ಆಸಕ್ತಿ ಇರಲಿಲ್ಲ. ಆದರೂ ಇದು ಅವರ ಗುರು ಮಹಾರಾಜರಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅಪೇಕ್ಷಿಸಿದ್ದಾಗಿತ್ತು. ಅಲ್ಲದೆ ಚೈತನ್ಯ ಮಹಾಪ್ರಭುಗಳು ಬಯಸಿದ್ದುದೂ ಆಗಿತ್ತು. ಚೈತನ್ಯ ಪ್ರಭುಗಳು ಇದನ್ನು ಬಯಸಿದ್ದರಿಂದಾಗಿಯೇ ಅವರ ಆಶೀರ್ವಾದ ಇದಕ್ಕೆ ಲಭಿಸಿ ಇದು ಜರುಗತೊಡಗಿತ್ತು. ಈ 2ನೇ ಅವೆನ್ಯೂ ಬೀದಿಯ ವಸತಿ ಒಳ್ಳೆಯ ತಾಣವಾಗಿತ್ತು. ಅವರು ಇಲ್ಲಿ ಕಾರ್ಯ ಆರಂಭಿಸಿದರು. ಹುಡುಗರು ಅದನ್ನು ಪಾಲಿಸುತ್ತಿದ್ದರು. ಅವರಲ್ಲಿ ಕೆಲವರು ತಮ್ಮ ಸಂಬಳವನ್ನು ದಾನ ಮಾಡುತ್ತಿದ್ದರು. ಇದು ಕೇವಲ ಒಂದು ಆರಂಭ. ಪ್ರಭುಪಾದರು ತಮ್ಮ ಕೈಗಡಿಯಾರವನ್ನು ನೋಡಿದರು. ಅವರು ತಮ್ಮ ಟ್ವೀಡ್ ಬಟ್ಟೆಯ ಚಳಿಗಾಲದ ಕೋಟನ್ನು ತೊಟ್ಟು ಟೊಪ್ಪಿ ಧರಿಸಿ ಪಾದರಕ್ಷೆಗಳನ್ನು ಹಾಕಿಕೊಂಡರು. ಮಣಿಚೀಲದಲ್ಲಿ ಬಲಕೈಯನ್ನು ಇಟ್ಟುಕೊಂಡು ಜಪವನ್ನು ಮುಂದುವರಿಸಿದರು. ನಂತರ ಮನೆಯಿಂದ ಹೊರಟು ನೆಲಮಹಡಿಗೆ ಬಂದು ಅಂಗಳದ ಮೂಲಕ ಹೊರನಡೆದರು. ಅದು ಈಗ ಮಬ್ಬಾಗಿತ್ತು, ಸ್ತಬ್ಧವಾಗಿತ್ತು. ಅಲ್ಲಿನ ಮರಗಳು ಬರಿದಾಗಿದ್ದವು. ಅವುಗಳಲ್ಲಿ ಒಂದು ಎಲೆಯೂ ಉಳಿದಿರಲಿಲ್ಲ. ಸ್ವಾಮೀಜಿ ಅಂಗಡಿ ಮಳಿಗೆಯನ್ನು ಹಿಂದಕ್ಕೆ ಬಿಟ್ಟು ಹೊರಟರು. ಬ್ರಹ್ಮಾನಂದ ರೂಪಾನುಗ ಮತ್ತು ಸತ್ಸ್ವರೂಪರು ತಮ್ಮ ಕಾರ್ಯಾಲಯದ ಕೆಲಸದಲ್ಲಿ ಇದ್ದಾಗಲೇ ಸ್ವಾಮೀಜಿ ಹೊರಟು ಹೋದರು. ಅಲ್ಲಿ ಬೀಳ್ಕೊಡುಗೆಯ ದೃಶ್ಯವಾಗಲಿ ಬೀಳ್ಕೊಡುಗೆಯ ಭಾಷಣವಾಗಲಿ ಇರಲಿಲ್ಲ. ಶೀಲ ಪ್ರಭುಪಾದ್ ಕಿ ಜೈ. ಜೈ. ಅಂದ್ರೆ ಕೊನೆಗೂ ಪ್ರಭುಪಾದ್ರು ಏನ್ ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಅವ್ರು ಯೋಚನೆ ಮಾಡ್ತಾ ಕೂತಿದ್ರು. ಆಮೇಲೆ ನ್ಯೂಯಾರ್ಕ್ ನಲ್ಲಿ ಅವರ 2ನೇ ಚಳಿಗಾಲ. ಅವರು ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ನೆಲೆಗೊಳಿಸಿದ್ರು. ಕೆಲವೇ ಪ್ರಾಮಾಣಿಕ ಹುಡುಗರು ಹಾಗೂ ಹುಡುಗಿಯರು ಅದಕ್ಕೆ ಸೇರಿದ್ರು. ಆ ಕೆಳ ಪೂರ್ವ ಬದಿಯಲ್ಲಿ ಆಗಲೇ ಸುಪರಿಚಿತರಾಗಿದ್ದರು. ಪ್ರಭುಪಾದರು ತುಂಬಾ ಪರಿಚಿತರಾಗಿರ್ತಾರೆ. ಅಲ್ಲಿ ವರ್ತಮಾನ ಪತ್ರಿಕೆಗಳಲ್ಲಿ ಅನೇಕ ಸೂಚನಾ ಪತ್ರಗಳಿದ್ವು. ಅಲ್ಲದೆ ಅದು ಕೇವಲ ಆರಂಭ ಮಾತ್ರ ಅಂತ ಹೇಳ್ತಾರೆ. ಆಮೇಲೆ ಇದಕ್ಕಾಗಿ ಅವರು ವೃಂದಾವನವನ್ನು ಬಿಟ್ಟು ಬಂದಿದ್ರು. ಈ ಕೃಷ್ಣ ಪ್ರಜ್ಞಾವನ್ನು ಪ್ರಚಾರ ಮಾಡ್ಲಿಕ್ಕಾಗಿ ಅವರು ವೃಂದಾವನವನ್ನು ಬಿಟ್ಟು ಅಮೆರಿಕಕ್ಕೆ ಬಂದಿದ್ದಾರೆ. ಅಲ್ಲಿ ಅಮೆರಿಕದಲ್ಲಿ ಇಷ್ಟೆಲ್ಲ ಮುಂದುವರಿತದೆ ಅಂತ ಅವರು ಎಣಿಸಿರ್ಲಿಲ್ಲ ಪ್ರಭುಪಾದರು. ಇಲ್ಲಿ ಅಮೆರಿಕೆಯಲ್ಲಿ 2 ತಿಂಗಳಿಗಿಂತ ಹೆಚ್ಚು ನೆಲೆಸುವೆನೆಂಬ ಬಗ್ಗೆ ಅವರಿಗೆ ಮೊದಲು ಭರವಸೆಯೇ ಇರಲಿಲ್ಲ. ಬಟ್ಲರ್ ನಲ್ಲಿ ಅವರು ತಮ್ಮ ಪುಸ್ತಕಗಳನ್ನು ಕಾಣಿಕೆಯಾಗಿ ನೀಡಿದ್ರು. ಅದರ ಮೇಲೆ ಅವರು ನ್ಯೂಯಾರ್ಕ್ ನಲ್ಲಿ ಡಾಕ್ಟರ್ ಮಿಶ್ರಾ ಹೇಗೆ ಕಾರ್ಯವನ್ನು ಅಭಿವೃದ್ಧಿಪಡಿಸ್ತಾರೆ, ಅವರು ತುಂಬಾ ಸಹಾಯ ಮಾಡ್ತಾರೆ. ಮಿಶ್ರಾ ಅವರಿಗೆ ಅಲ್ಲಿ ಕಟ್ಟಡವನ್ನು ಕೊಡ್ತಾರೆ. ಅದನ್ನೆಲ್ಲ ಮಾಯವಾದಿಯಾಗಿರ್ತಾನೆ ಅವನು. ಅದನ್ನೆಲ್ಲ ಅವ್ರು ನೋಡಿರ್ತಾರೆ. ಅವರೆಲ್ಲ ಹಣವನ್ನು ಸ್ವೀಕರಿಸಿದ್ರು ಅಂತ ಹೇಳ್ತಾರೆ. ಆದ್ರೆ ಗೀತೆಯ ನೈಜ ಸಂದೇಶವನ್ನು ಕೂಡ ಪ್ರಸಾರ ಮಾಡಿರ್ಲಿಲ್ಲ. ಎಲ್ಲ ಮಾಡಿರ್ತಾರ ಅಂದ್ರೆ ಗೀತೆಯ ಬಗ್ಗೆ ಅಲ್ಲಿ ಪ್ರಸಾರ ಮಾಡಿರುವುದಿಲ್ಲ ಪ್ರಭುಪಾದರು. ಆದ್ರೆ ಅಮೆರಿಕೆಯ ಜನ ಅದನ್ನು ಎದುರು ನೋಡ್ತಲೇ ಇದ್ರು. ಪ್ರಭುಪಾದರು ಯಾವಾಗ ಗೀತೆಯ ಬಗ್ಗೆ ಪ್ರಸಾರ ಮಾಡ್ತಾರೆ ಅದು ಅವರಿಗೆ ಬೇಕಿತ್ತು, ಅಲ್ಲಿಯ ಜನರಿಗೆ. ಇದು ಕಷ್ಟಕರವಾದ ವರ್ಷವಾಗಿತ್ತು. ಸ್ವಾಮೀಜಿಯವರ ದೇವಭಾತೃಗಳು ಅಂದ್ರೆ ಅವರ ಜೊತೆಯಲ್ಲಿ ದೀಕ್ಷೆ ತಕೊಂಡವರು ದೈವ ಸಹೋದರರು ಅಂತ ಹೇಳ್ತಾರೆ. ದೇವಭ್ರಾತೃ ಅಂದ್ರೆ ಸಹೋದರ. ಅವರು ಸಹಕಾರ ನೀಡುವುದರಲ್ಲಿ ಆಸಕ್ತಿ ಇರಲಿಲ್ಲ. ಅವರು ಕೂಡ ಹೆಲ್ಪ್ ಮಾಡ್ತಿರ್ಲಿಲ್ಲ ಇವರಿಗೆ. ಆದ್ರೂ ಇದು ಒಂದು ಅವರ ಗುರು ಮಹಾರಾಜರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅಪೇಕ್ಷೆ ಆಗಿತ್ತು. ಅವರ ಗುರು ಮಹಾರಾಜರು ಪ್ರಭುಪಾದರ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರದ್ದೇನಿತ್ತು, ಎಲ್ಲ ದೇಶದಾದ್ಯಂತ
ಹೊರದೇಶಗಳಲ್ಲೆಲ್ಲ ಪ್ರಚಾರ ಮಾಡ್ಬೇಕು ಅನ್ನೋದು ಪ್ರಭುಪಾದರಿಗೆ ಹೇಳಿದ್ರು. ಆ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ಇವರು ಅಮೆರಿಕಕ್ಕೆ ಬರುವಂತಹದ್ದು. ಆಮೇಲೆ ಚೈತನ್ಯ ಪ್ರಭುಗಳು ಕೂಡ ಇದನ್ನು ಬಯಸಿದ್ರು ಅಂತ ಹೇಳ್ತಾರೆ. ಅವರ ಆಶೀರ್ವಾದ ಕೂಡ ಲಭಿಸಿತ್ತು, ಆದ್ರಿಂದ ಇದೆಲ್ಲ ನಡೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಆಮೇಲೆ 2ನೇ ಅವೆನ್ಯೂ ಬೀದಿಯ ವಸತಿ ಒಳ್ಳೆಯ ತಾಣವಾಗಿತ್ತು ಅಂತ ಹೇಳ್ತಾರೆ. ಅದೊಂದು ಬೀದಿ, ಅವೆನ್ಯೂ ಬೀದಿ, ಅಲ್ಲಿ ಒಳ್ಳೆ ಸ್ಥಳವಾಗಿತ್ತು. ಅವರು ಇಲ್ಲಿ ಕಾರ್ಯ ಆರಂಭಿಸಿದ್ರು, ಅಲ್ಲಿ ಪ್ರಾರಂಭ ಮಾಡ್ತಾರೆ. ಹುಡುಗರು ಅದನ್ನು ಪಾಲಿಸುತ್ತಿದ್ರು. ಅವರಲ್ಲಿ ಕೆಲವರು ತಮ್ಮ ಸಂಬಳವನ್ನು ಕೂಡ ಪ್ರಭುಪಾದರ ಈ ಕಾರ್ಯಗಳಿಗೆ ದಾನ ಮಾಡ್ತಾ ಇದ್ರು. ಇದು ಕೇವಲ ಪ್ರಾರಂಭ ಮಾತ್ರ ಆಗಿತ್ತು ಅಮೆರಿಕದಲ್ಲಿ. ಆಮೇಲೆ ಪ್ರಭುಪಾದರು ತಮ್ಮ ಕೈಗಾಡಿಯಾರ ನೋಡ್ತಾರೆ. ಅವರು ತಮ್ಮ ಟ್ವೀಡ್ ಬಟ್ಟೆಯ ಚಳಿಗಾಲದ ಕೋಟನ್ನು ತೊಟ್ಟು ಹೊರಟೆ ಬಿಡ್ತಾರೆ. ಪ್ರಭುಪಾದರು ಟೋಪಿ ಧರಿಸ್ತಾರೆ, ಪಾದರಕ್ಷೆ ಹಾಕೊಳ್ತಾರೆ, ಮಣಿ ಚೀಲಗಳಲ್ಲಿ ಬರಿಗೈಯನ್ನು ಇಟ್ಟುಕೊಂಡು ಜಪವನ್ನು ಮುಂದುವರಿಸ್ತಾರೆ. ನಂತರ ಮಳಿಗೆ ಮನೆಯಿಂದ ಹೊರಟು ನೆಲಮಡಿಗೆ ಬಂದು ಅಂಗಳದ ಮೂಲಕ ಹೊರ ನಡೆದರು. ಅದು ಈಗ ಮಬ್ಬಾಗಿತ್ತು. ಮಬ್ಬು ಅಂತ ಹೇಳಿದ್ರೆ ಒಂಥರ ಡಲ್ ಇರ್ತದೆ, ಅಲ್ಲಿ ವಾತಾವರಣ ಸ್ತಬ್ಧವಾಗಿತ್ತು. ಅಲ್ಲಿನ ಮರಗಳು ಬರಿದಾಗಿತ್ತು, ಅವುಗಳಲ್ಲಿ ಒಂದು ಎಲೆ ಕೂಡ ಉಳಿದಿರ್ಲಿಲ್ಲ ಅಂತ ಹೇಳ್ತಾರೆ. ಸ್ವಾಮೀಜಿ ಅಂಗಡಿ ಮಳಿಗೆಯನ್ನು ಹಿಂದಕ್ಕೆ ಬಿಟ್ಟು ಹೊರಟು ಹೋಗ್ತಾರೆ. ಅಲ್ಲಿ ಬಿಟ್ಟು ಅವರು ಹೊರಟೆ ಹೋಗ್ತಾರೆ. ಎಲ್ಲಿಗೆ? ಬ್ರಹ್ಮಾನಂದ ಪತ್ರ ಬರೆದಿದ್ದಾನಲ್ವಾ, ಅಲ್ಲಿಗೆ ಬರ್ಲಿಕ್ಕೆ ಹೇಳ್ತಾನೆ. ಅಲ್ಲಿ ಕೂಡ ಪ್ರಚಾರ ಮಾಡ್ಲಿಕ್ಕೆ ಇರ್ತದೆ ಅವರಿಗೆ. ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಯಾವಾಗ್ಲೂ ಸನ್ಯಾಸಿ ಆದವರು ಎಲ್ಲಾ ಕಡೆ ಹೋಗ್ತಾನೆ ಇರ್ತಾರೆ. ಬ್ರಹ್ಮಾನಂದ ರೂಪಾನುಗ ಮತ್ತು ಸತ್ಸ್ವರೂಪರು ತಮ್ಮ ಕಾರ್ಯಾಲಯದ ಕೆಲಸದಲ್ಲಿ, ಸ್ವಾಮೀಜಿ ಹೊರಟು ಹೋದ್ರು, ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಆ ಕಾರ್ಯಾಲಯದಲ್ಲಿ. ಇವರು ಹೊರಟು ಹೋಗೇ ಬಿಡ್ತಾರೆ. ಯಾರಿಗೂ ಬೀಳ್ಕೊಡುದು ಸಮಾರಂಭ ಕೂಡ ಇಲ್ಲ, ಏನಿಲ್ಲ, ಭಾಷಣ ಇಲ್ಲ, ಏನಿಲ್ಲ. ಈಗ ಎಲ್ಲ ಹೋಗುವಾಗ ಎಷ್ಟು ಸಂಭ್ರಮ ಮಾಡ್ತಾರೆ ಅಲ್ವಾ, ರಿಟೈರ್ಡ್ ಆಗುವಾಗ ಎಲ್ಲ ಹೊರಟು ಹೋಗುವಾಗ. ಈ ಪ್ರಭುಪಾದರು ಸೀದಾ ಹೊರಟು ಹೋದ್ರು. ಯಾರು ಬೀಳ್ಕೊಡ್ಲು ಇಲ್ಲ, ಯಾರು ಭಾಷಣ ಮಾಡ್ಲು ಇಲ್ಲ, ಏನು ಇಲ್ಲ. ಪ್ರಭುಪಾದರು ಬ್ರಹ್ಮಾನಂದನ ಹತ್ರ ಅಲ್ಲಿಗೆ ಹೋಗ್ತಾರೆ. ಇಲ್ಲಿಗೆ ಈ ಅಧ್ಯಾಯ ಮುಗ್ದಿದೆ. ಇನ್ನು ಸತ್ಸ್ವರೂಪ ಸಂಪುಟವೇ ಗೋಸ್ವಾಮಿ. ಮುಗಿಯಿತು. ಈ ಸಂಪುಟವೇ ಮುಗಿಯಿತು. ನಾಳೆಯಿಂದ 3ನೇ ಸಂಪುಟ. ಈಗ ಟೈಮ್ ಆಯ್ತಾ ಮಾತಾಡಿ? ಆಯ್ತು, ಎಂಡ್ ಮಾಡಿ. ಮಾತಾಜಿ ಮಂಡೇ ಕ್ಲಾಸ್ ಇರುತ್ತಾ ಮಾತಾಜಿ? ಮಂಡೇ ಗೊತ್ತಿಲ್ಲ ಮಾತಾಜಿ ಏನ್ ಹೇಳ್ತಾರಂತೇಳಿ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇಯೋಜ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೂ ಜೈ. ರಾಧಾ ಗೋವಿಂದ್.